This program is brought to you by Sun Premium Refined Sunflower Oil. Powered by Citadel Developers and Amrit Noni. ಆರೋಗ್ಯದ ಭರವಸೆ. Co-sponsored by ಜನಪ್ರಿಯ ರೈಸ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಆಭರಣ ಟೈಮ್ಲೆಸ್ ಜ್ಯುವೆಲರಿ ಬ್ಯಾಂಗ್ಳೂರ್, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಮೆಕ್ಕಾಯ್, a promise of happiness, ಮಾನಸ ಅಮ್ಯೂಸ್ಮೆಂಟ್ ಪಾರ್ಕ್, KT ಸ್ಪೆಷಾಲಿಟಿ, ಭಾರ್ಗವ್ ಎಂಟರ್ಪ್ರೈಸಸ್, ದ ರೇಮಂಡ್ ಶಾಪ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ಬರ್ತ್ ಬಿಯಾಂಡ್, ಯೂನಿಟಿ ಹಾಸ್ಪಿಟಲ್, ಬೇಬಿ ಕಾಪ್ ಪ್ರವಾಹಿ ಕ್ವಾಡ್, ಮೇಕಪ್ ಪಾರ್ಟ್ನರ್ B+, ವಾರ್ಡ್ರೋಬ್ ಪಾರ್ಟ್ನರ್ ಕಾಸ್ಟ್ಯೂಮ್ ಕಾಟೇಜ್. Dance, mommy, dance. Dance, mommy, dance. Mommy, mommy, get it, dance, mommy. Cooking, fighting, side, get it, dance, mommy. Smile, got to face in the dance, mommy. Mommy, mommy, dance, mommy. Colorful, stage in the lead. Namma TV, crazy in the lead. Namma star, mommy. Mommy, mommy, dance, mommy. Dance, mommy. Dance, mommy, dance. Dance, ವೆಲ್, ಇದು ನಮ್ಮ ಟಿವಿಯ ಒಂದು ವಾಹಿನಿಯಲ್ಲಿ ಪ್ರತಿ ಮನೆಯಲ್ಲೂ ಕೂತ್ಕೊಂಡು ಕೂತ್ಕೊಂಡು ನೋಡುವಂತಹ ಒಂದು ಕಾರ್ಯಕ್ರಮ. ಬೇರೆ ಯಾವುದೂ ಅಲ್ಲ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೆ ಅಮೃತ್ ನೋನಿ. ಎಸ್, ಎಲ್ಲ ಮಮ್ಮಿ ಅಂದ್ರೆ ಇಲ್ಲಿ ಡಾನ್ಸ್ ಮಾಡ್ಲಿಕ್ಕೆ ಬರ್ತಾರೆ. ನಾನು ಕೂಡ ಮಮ್ಮಿ, ನಾನು ಕೂಡ ಡಾನ್ಸ್ ಮಾಡ್ತೀನಿ. ಆದ್ರೆ ನೀವು ಈ ವೇದಿಕೆ ಬರೀ ಮಮ್ಮಿಗಳನ್ನ ಮಾತ್ರ ಅಲ್ಲ, ಇಡೀ ಕುಟುಂಬನ ಇದು ಡಾನ್ಸ್ ಮಾಡಿಸುತ್ತೆ. ನಿಮ್ಮ ಹತ್ರ ಕೇಳಬೇಕು, ನಿಮಗೆ ಈ ವೇದಿಕೆಯಲ್ಲಿ ಬಂದು ಹೇಗೆ ಅನ್ನಿಸ್ತಾ ಇದೆ? ಮಮ್ಮಿಗಳ ಡಾನ್ಸ್ಗಳನ್ನು ನೋಡಿ ಹೇಗೆ ಅನ್ನಿಸ್ತಾ ಇದೆ? ಅನುರಾಗ್ ಅವರು ಬಹಳ ಎನರ್ಜಿಯಿಂದ ಈಗ ಡಾನ್ಸ್ ಸಾಂಗಿಗೆ ಡಾನ್ಸ್ ಮಾಡಿದ್ರು. ಇಟ್ ವಾಸ್ ನಾಟ್ ಪ್ರಿಪೇರ್ಡ್, ಹೀಗೆ ಮಾಡಿದ್ರು. ಅಂದ್ರೆ ಈ ಸ್ಟೇಜಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆ. ಸೊ ಹೌ ಆರ್ ಯು ಫೀಲಿಂಗ್? ಇಲ್ಲಿ ಮಮ್ಮಿ ಡಾನ್ಸ್ ಮಾಡ್ಬೇಕಾದ್ರೆ ಮಗ ಡಾನ್ಸ್ ಮಾಡ್ದಿರೋಕ್ಕಾಗುತ್ತಾ? ವೆಲ್, ಈ ವೇದಿಕೆಯಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಇಲ್ಲಿ ಬರೀ ಮಮ್ಮಿಗಳು ಡಾನ್ಸ್ ಮಾಡೋಕ್ಕೆ ಬರ್ತಾರೆ. ಇಟ್ ಇಸ್ ಅ ಕಾನ್ಸೆಪ್ಟ್. ಅಂದರೆ ನಾವು ಪ್ರತಿ ಸಲ ಹೇಳ್ತೀವಿ, ಎಲ್ರಿಗೂ ಒಂದು ಕನಸಿರುತ್ತೆ. ಆ ಕನಸು ಒಂದು ಹಂತಕ್ಕೆ ಬಂದಾಗ ಅದಕ್ಕೊಂದು ಕಡಿವಾಣ ಬೀಳುತ್ತೆ. ಮತ್ತೆ ಅದು ಗರಿಗೆದರ್ಬೇಕಂತಾದರೆ ಅದಕ್ಕೆ ದೆರ್ ಹ್ಯಾಸ್ ಟು ಬಿ ಸಮ್ ಪುಷ್. ಸೊ ನಮ್ಮ ಟಿ ವಿ ಆ ಒಂದು ಪುಷ್ನ ಕೊಡ್ತಾ ಇದೆ. ಅದರ ಮುಖಾಂತರ ಎಷ್ಟೋ ಹೆಂಗಸರು ಮುಂಚೆ ಕುಣಿತಾ ಇದ್ದವರು ಮನೆಯಲ್ಲಿ ಕೂತು ಟಿ ವಿ ನೋಡಿ ಯಾರೋ ಡಾನ್ಸ್ ಮಾಡ್ಬೇಕಂತಂದ್ರೆ ಯಾನ್ಲ ದುಂಬು ನಲ್ತೊಂದಿತ್ತೆ ಅದನ್ನು ಕೆಲವೇರೆ ಅವೇನು ಪನಂದೆಲ್ಲ ಮನಸ್ಸಿಡಿ ಅನ್ನೊಂದು ಕುಲ್ಲರ್ ಅಂಚಿನಕ್ಲೆಗ್ ವೇದಿಕೆ ಬಟ್ ಕುಡೊಂಜಿ ಅಬ್ಸರ್ವ್ ಮಾಡ್ತಂದ ಮೂಲು ಮಮ್ಮಿನಕುಲ್ ಡಾನ್ಸ್ ಮಲ್ಪರೆ ಬರ್ಪೇರು ಆಂಡ ಮಮ್ಮಿ ಡಾನ್ಸ್ ಮಲ್ಪರೆ ಬಂದಾಗ ಮಮ್ಮಿನ ಬಾಲೆಲ್ಲ ಖುಷಿ ಇಟ್ಕೊಲು ಒಂದು ಅವಳು ಒಂದು ಉಪ್ಪುಂಡು. ಆದರೆ ಅಮ್ಮ ಅಂತ ಬಂದಾಗ ಅಲ್ಲಿ ಇಡೀ ಕುಟುಂಬ ಬರುತ್ತೆ. ಸೊ ನಾವೆಲ್ಲರೂ ಕುಣಿಯೋದಕ್ಕೆ ಕಾರಣ ಅದೇ ಒಂದು ಕಾರಣ, ದಟ್ ಇಸ್ ಇಲ್ಲಿ ಇದು ಡಾನ್ಸ್ ಮಮ್ಮಿ ಡಾನ್ಸ್, ಇದು ಕುಟುಂಬವನ್ನ ಕುಣಿಸೋ ಅಂತ ಒಂದು ಕಾರ್ಯಕ್ರಮ. ಅರೆ ವಾಹ್, ಸೂಪರ್. ಇವತ್ತಿನ ಡೈಲಾಗ್ ಬಹಳ ಖುಷಿ ಆಯಿತು. ಈ ಖುಷಿಯೊಂದಿಗೆ ಒಂದು ಹೊಸ ಸಂಚಿಕೆಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಮಮ್ಮೀಸನ್ನು ಜಡ್ಜ್ ಮಾಡಲಿಕ್ಕೆ ನಮ್ಮ ಜೊತೆ 3 ಎಮಿನೆಂಟ್ ಜಡ್ಜಸ್ ಇದ್ದಾರೆ. ಬಹಳ ಉತ್ತಮವಾದಂತಹ ಕೊರಿಯೋಗ್ರಾಫರ್ಸ್ ಆಗಿರ್ಬೋದು, ಡಾನ್ಸರ್ಸ್ ಆಗಿರ್ಬೋದು, ಅವರವರ ಫೀಲ್ಡಲ್ಲಿ ಒಂದು ಉನ್ನತ ಸ್ಥಾನವನ್ನು ಪಡೆದವರು. ಸೊ ಇಟ್ಸ್ ಮೈ ಪ್ಲೆಜರ್ ಆ್ಯಂಡ್ ಪ್ರಿವಿಲೇಜ್ ಟು ಕಾಲ್ ಅಪಾನ್ ದ 3 ಜಡ್ಜಸ್ ಆಫ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6, ಪ್ರಮೋದ್ ಆಳ್ವಾ, ಅದ್ವಿತಿ ಶೆಟ್ಟಿ and ಸೂರಜ್ ಅನಿಲ್. ಅಂಡ್ ಅದರ ಜೊತೆಗೆ ಈ ಜಡ್ಜಸ್ಗಳ ಕೈಯಲ್ಲಿ ಬಹಳಷ್ಟು ಪಾಠವನ್ನ ಕೇಳಿಕೊಂಡು ಆ ಪಾಠಗಳನ್ನ ಲೈಫಲ್ಲಿ ಅಳವಡಿಸ್ಕೊಂಡು ಕೊನೆಗೆ ವಿನ್ನರ್ ಆಗಿ ಇವತ್ತು ಬಂದಿರುವಂತಹ ಬೇರೆ ಕಂಟೆಸ್ಟೆಂಟ್ಸ್ಗಳಿಗೆ ನಲಿಪೋರ ನಿಕುಲು ಯಾ ನಿಕ್ಲೆ ಕಲ್ಪವೆ ಇಂಚ ನಲಿಪುನು ಅಲ್ಲ, ಬಟ್ ಅವರ ಜೊತೆಗೆ ಇವರು ಕೂಡ ಒಂದು ಇನ್ಸ್ಪಿರೇಷನ್ ಆಗಿ ಇರೋದಕ್ಕೆ ನಮ್ಮ ಜೊತೆಗೆ ಬಂದಿದ್ದಾರೆ. ನೀತಾ ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆ ಸ್ವಾಗತವನ್ನ ಕೋರಬೇಕು. ಸೀಸನ್ 5 ನ ರನ್ನರ್ ಅಪ್ ಹಾಗೆ ಒಂದು ಎಮಿನೆಂಟ್ ಕೊರಿಯೋಗ್ರಾಫರ್ ಕೂಡ ಹೌದು. ಸೊ ವೆಲ್ಕಮ್ ಟು ದ ಶೋ. ನೀವು ಅವ್ರ ಹತ್ರ ಡಾನ್ಸ್ ಮಾಡಿಸ್ತೀರಿ ಅಂತ ಹೇಳಿದ್ರಿ, ಹೋದ ಸಂಚಿಕೆಲ್ಲ ಅಂತ ಆಗಲಿಲ್ಲ. ಈ ಸಂಚಿಕೆ ಕ್ಲೋಸ್ ಮಾಡೋ ಮೊದಲು ನೆನಪಲ್ಲಿ ಇಟ್ಕೊಳ್ಳಿ ಆಯ್ತಾ? ಇಲ್ಲ, ನಾನು ಅದನ್ನ ನೆನಪಲ್ಲಿ ಇಟ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಸೂರಜ್ ಸರ್ ವೇದಿಕೆಗೆ ಬರಲೇಬೇಕು, ಡಾನ್ಸ್ ಮಾಡಲೇಬೇಕು. ನಾನು ಕಾಯ್ತಾ ಇದ್ದೀನಿ. ಏನಾನು ಬಸ್ತು ನಲಿಪ ಒಂದಿಲ್ಲ ರಂಚ ಅದಿರಲ್ಲ ಒಂದು ನಲಿಪ ಹೊಡೋದು ನಂಗೆ ಭಾರಿ ಆಸೆ. ಒಟ್ಟಿಗೆ ಇರಲ್ಲ ಜಾಯ್ನ್ ಅಲ್ಲಿ ಯಾನ್ ಖಂಡಿತವಾದ್ಲ ಜಡ್ಜಸ್ ನಕುಲ್ ಪೂರ ಒಟ್ಟಿಗೆ ಬರ್ತನೆ ನಲಿಪುನ ನಲಿಪೇನೆ ಅವು ದಾಲ ಐಕ್ ದಾಲ ಅದ್ರಲ್ಲಿ ದೂಸರ ಮಾತೇ ಇಲ್ಲ. ಒರಿಯ ಬರೋಚಿ ಸರ್, ಒರಿಯ ಬರೋಚಿರಿ ಲೆತ್ತೊಂದು ಬಲೆ ಮಾತಾರಲ್ಲ ಒಟ್ಟಿಗೆ ಮಾತಾಡಲ್ಲ ಬನ್ನಗಿರಿ ಕುಳ್ನಾಂಡ್ ಅಲ್ಲಿ ಜಾಗ ಯಾವ ಚೆಂಗಿ ಯಾನ್ ಓಲ್ಲ ನಡುಟು ಒಂದು ಜಾಗ ಮಂತೊನ್ವೆ ಬರ್ತೀನಿ ನಡು ಹೆಂಗದಲ್ಲ ಆತ ಜಾಗ ಬೋಡು ಒಂಚೂರು ಎಲ್ಲೇ ಮೂಲ ಒಂಚೂರು ಎಲ್ಲೇ ಜಾಗ ಗುರಿ ಅಲ್ಲ ಸರ್ ಒದಿಬೇಲೆ ಮಲ್ಪಗ ನಿಕಲ್ ರಾಜನ ಕ್ಯಾನ್ ಫಿದೆಡ್ ಜಾಗ ಕೊರ್ಪ ನಿಕಲ್ ಪಾತೆರ್ಲ ನಿಕಲ್ ಶೋ ಕಂಟಿನ್ಯೂ ಆ ಬಲೆ ಬಲೆ ಅತ ನಿಕಲ್ ರಾಜನ ನಿಕಲ್ ಬಂಡ ಸೂರಜ್ಲ ಇರ್ಲ ಬೇತಾಕಲ ಅಂಚಾತ ಸೂರಜ್ ಸರ್ ಮಲ್ಪ ಬೋರ್ಡ್ ದಯಪನ್ನ ಪೂರ ಕಂಟೆಸ್ಟೆಂಟ್ ನಕುಲ್ ಪನ್ಪುನು ಸೂರಜ್ ಸರ್ ಬೋರ್ಡು ಸೂರಜ್ ಸರ್ ಬೋರ್ಡು ಸೂರಜ್ ಸರ್ ಬೋರ್ಡು ಅಂಚ ಸೂರಜ್ ಸರ್ ಕುಲ್ಲೆ ಇರ್ಕುಲ್ಲೆ ಸರ್ ಆರಾಮಡ್ ಕುಲ್ಲೆ ಇರಗಡೆಗೆ ಬೊಂಡ ಜ್ಯೂಸ್ ಚರ್ಮುರಿ ಪೂರ ತರ್ಪಾಗ ಇರೋದು ಕುಲೊಂದು ಪ್ಲೇಸ್ ಓಕೆ ಅಂಡೆ ಬಲೆ ಓಕೆ ಸರಿ. ಸದ್ಯಗಂತೂ ಈರ್ ಇಡೆ ಬರ್ಪುಲಕ ತೋಜಿ ಯಾ ನಡೆ ಬರ್ಪುಲಕ ತೋಜಿ ಆಂಡ ಕಂಟೆಸ್ಟೆಂಟ್ ಸ್ಟೇಜಿಗೆ ಬರೋಡು. ಸೊ ಎಸ್, ಒಂದು ಹೊಸ ಎಪಿಸೋಡ್ನ ಶುರು ಮಾಡ್ತಾ ಇದೀವಿ. ನವೀನವಾಗಿರುವಂತಹ ಎಪಿಸೋಡ್. ಇಲ್ಲಿ ನವನೀತವಾಗಿರುವಂತಹ ಒಂದು ಡಾನ್ಸ್ ಅನ್ನ ಈ ವೇದಿಕೆಯಲ್ಲಿ ಒಂದು ವನಿತಾ ತರ್ಕೊಂಡು ಬರ್ತಾ ಇದ್ದಾರೆ. ಸೊ ಇವರ ಹೆಸರು
ಅದರಲ್ಲೇ ಇದೆ ನವನೀತಾ ಅಂತ ಇವ್ರ ಹೆಸರು. ನವನೀತಾ ಅವ್ರ ವೇದಿಕೆಗೆ ಬರ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಅದ್ವಿತೀಡ ಒಂದು ಎಲ್ಲಿಯ ಪಾತ್ರಕ್ಕೆ ನೋಡಿ ಇನ್ನ ಫೇವ್ರೇಟ್ ಹೀರೋ ಏರ್ ಅತ್ತು ಮಾತೇನೆದು ನಮ್ಮ ಬುದರ್ಪುರ ಪಂತನ ಬಡ್ಚಿ ಪೊಕ್ಕಡ ಇಡೀ ಊರುಡು ಸುದ್ದಿ ಅವನ ಬರೋ ಇಷ್ಟ ಹೆಜ್ಜಿ ಇರಾಗ ಇನ್ನ ಫೇವ್ರೇಟ್ ಹೀರೋ ಏರ್ ಅಂತ ಇರ್ ಪಂಡ ಅದು ಇಂಚಲ್ಲ ಸರ್ ಸೂರಜ್ ಸರ್ ಆರ್ನ ಮೈಕ್ ಒಂಜಿ ಕನೆಕ್ಷನ್ ಒಂಜಿ 5 ನಿಮಿಷ ಬಂದ್ ಮನ್ಪ್ಲೆ ಯಾನ್ ಅದ್ವಿತೀಡ ಪಾತಿರ್ನ ಸೀರಿಯಸ್ ನೇರಲ್ಲ ಚಿಕ್ಕಡ್ಲಾಡು ಅತ್ತೆ ಇರ್ನ ಫೇವ್ರೇಟ್ ಹೀರೋ ಪನ್ಲೆ ಇರ್ ಬರಿತಕಲ್ನ ಪಾತೆರ ಕೇಂದ್ರ ಬಲ್ಲಿ ಯಾನ್ ಸುರುಕೆ ಪಂತೆ ಫಸ್ಟ್ ಎಪಿಸೋಡ್ ಇರ್ನ ದೃಷ್ಟಿ ಏಪಲ ನೇರವಾದ ಯಾನ್ಲ ಇರೆಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಪಂತೆ ಪೂರೈಕಲ ಯು ಲಿಸನ್ ಒಂದು ಒಂಜೈ ನೀರು ಇಗ್ನೋರ್ ಮಲ್ಪಲಿಂದ ಯಾನ್ ಟರ್ಮ್ಸ್ ಅಂಡ್ ಕಂಡೀಷನ್ ಫಸ್ಟ್ ಪಂತೆ ಯು ಕ್ಯಾನ್ ಚೂಸ್ ಟು ಆನ್ಸರ್ ಆರ್ ನಾಟ್. ಇಡೀ ಸಮಾಜ ಎದುರಿಗೆ ಬಂದ್ರು ತೊಂದರೆ ಇಲ್ಲ ನಮಗೆ ಆಯ್ತಾ. ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಓಕೆ, ಸೊ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರನ್ನು ನಾವು ಇವತ್ತು ಸ್ಮರಿಸ್ತಾ ಇದ್ದೀವಿ. ಅವರನ್ನು ನಾವು ತುಂಬ ಮಿಸ್ ಮಾಡ್ತಾ ಇದ್ದೀವಿ. ಆದರೆ ಅವ್ರನ್ನ ಎಷ್ಟೇ ಮಿಸ್ ಮಾಡ್ತಾ ಇದ್ರು ಕೂಡ ಅವ್ರು ನಮ್ಮ ಜೊತೆಯಲ್ಲೇ ಇದ್ದಾರೆ ಅನ್ನೋದು ನಮಗೆ ಗೊತ್ತಿದೆ. ಬಾಲಿವುಡ್ಗೆ ಬರ್ತನ ನಾನ ಗೆಸ್ ಮನ್ಪೊಲಿ. ಓಕೆ, ಸೊ ಅವ್ರನ್ನ ಫೇವ್ರೇಟ್ ಆಕ್ಟರ್ ಯಾನ್ ಪನ್ಪೆ ಅವು ಇವ್ರ ಮಾತನ್ನ ಎದುರು ಬರ್ಚಿ ಪನ್ಪುನ ದಾದ ಕೊರ್ಪರಂದು ರಣವೀರ್ ಸಿಂಗ್. ನಾನು ಅಂಚೆ ತೂದು ಕೇನುಲ್ಲೆಜಿ ಸರಿ ಅಂದ್ ಕೇನುಲ್ಲೆಜಿ ಈರವನ್ ಕೇಳಲಿ ಸರಿಯಾ ಕೇಳಲಿ ನೋ ಪಾಯಿಂಟ್ಸ್ ಫಾರ್ ಗೆಸ್ಸಿಂಗ್. ಸರಿಯಾ ಕೇಳಲಿ ಪೂರಾ ಫ್ರೆಂಡ್ಸ್ ಗೆ ನಾ ಪೂರಾ ಸೋಶಿಯಲ್ ಮೀಡಿಯಾ ಮಾತೆರೆಗ್ಲ ಗೊತ್ತುಂಡು ಇತ್ತೆ ಆರು ಸೂರಜ್ ಗೊತ್ತಿತ್ತು ನಲ್ಪ ಬರೀಟೆ ಎಂಕಿ ರೆಕಾರ್ಡ್ ಬ್ಯಾಕ್ ಸ್ಟೇಜ್ ಕೇನ ಗೊತ್ತಾಂಡಿ ಅರ್ಡ ಇದೇ ಗೊತ್ತಿಜ್ಜ ನಾನು ಬ್ಯಾಕ್ ಸ್ಟೇಜ್ ಕೇಂದಿಜ್ಜಿ ಎಂಕ್ ಆಲ್ರೆಡಿ ಗೊತ್ತು ನರೆಗೆ ರಣವೀರ್ ಸಿಂಗ್ ಇಷ್ಟ ಬ್ಯಾಕ್ ಸ್ಟೇಜ್ ಕೇನಿ ಸೆಟ್ಟಿಂಗ್ ಮಂತ ಬತ್ತ ಮೂಲಿತೆ ಸ್ವರೆಗೆ ರಣವೀರ್ ಸಿಂಗ್ ಇಷ್ಟ. ಕ್ಯಾಮೆರಾ ಆಫ್ ಮಲ್ಪಲಿ ಮುಕಲ ಪೂರ ಆಯ್ ಬೋಕ ರೆಕಾರ್ಡ್ ಮಲ್ಪಲಿ ಕ್ಯಾಮೆರಾ ಆಫ್ ಮಲ್ಪಲಿ ಮಮ್ಮಿ ವಿಷಯ ಪಾಪ ಆರೋಜಿ ನವನೀತಾ ಪಾಪ ರೆಡಿ ಅರೆಗೆ ರಣವೀರ್ ಸಿಂಗ್ ಇಷ್ಟ. ರಣವೀರ್ ಸಿಂಗ್ಗೆ ದೀಪಿಕಾ ಪಡುಕೋಣೆ ಇಷ್ಟ ಅಂಚ ದೀಪಿಕಾ ಪಡುಕೊಂಡು ಒಂಜಿ ಕ್ಯಾರೆಕ್ಟರ್ ಬತ್ತೊಂದು ನವನೀತಾ ಸ್ಟೇಜ್ಗೆ ಬರೊಂದುಲ್ಲೇರೆ ನೆಕ್ಕೋಸ್ಕರ ಈತು ಪೂರ್ತಿ ಅಂತ ತಿರುಗಿದು ಬತ್ತೆ ಇತ್ತೆ ಜೋರ್ದ ತಾಟಿ ಬಾಡು. ಲೆಟ್ಸ್ ವೆಲ್ಕಮ್ ನವನೀತಾ ಆನ್ ಸ್ಟೇಜ್. हर युग में एक धर्म युद्ध हुआ है, सत्य और असत्य के बीच, जैसे भगवान राम और रावण के बीच, पांडवों और कौरवों के बीच और आज राजपूतों और खिलजियों के बीच. और हर युग में जीत केवल सत्य की हुई है. हर नायाब चीज पर हक रखने वाला अलाउद्दीन बेखबर था कि वहां से हजारों मील दूर समंदर के उस पार इस दुनिया की सबसे नायाब खूबसूरती थी सिंघल की राजकुमारी. राजपूती कंगन में उतनी ही ताकत है जितनी राजपूती तलवार. जब राजपूत केसरिया बाना पहनता है तो दुश्मन का आंगन लाल हो जाता है. नाम का गहना पद्मावती ने कभी पहना ही नहीं. एक मैं हूँ, एक ईमान है, दोनों तुझ पे, हाँ तुझ पे, दोनों तुझ पे कुर्बान है. असुरों का विनाश करने देवी को भी गढ़ से उतरना पड़ा था.
एक और लड़ाई होगी जो ना कभी किसी ने देखी ना सुनी होगी, और वो लड़ाई हम शतरानियां लड़ेंगे। हमारा शत्रु भी देखेगा कि राजपूत वीरांगनाएं वेदना को वीरता में कैसे बदलती। ये शरीर राख हो जाएगा पर अमर रहेगी राजपूती शान, हमारे उसूल, हमारा स्वाभिमान, और ये ही अलाउद्दीन रे जीवन री सबसे बड़ी हार होगी। रानी पद्मावती का जौहर अलाउद्दीन की सबसे बड़ी हार थी और चित्तौड़ की सबसे बड़ी जीत। आज इतने सदियों बाद भी रानी पद्मावती को आज भी लोग उस देवी की तरह पूजते हैं जो बुराई का संहार करती है। ನವನೀತಾ, ಕಂಗ್ರ್ಯಾಚುಲೇಷನ್ಸ್. ಡಾನ್ಸ್ ಫಾರ್ ಮಿ ಡಾನ್ಸ್ ಸೀಸನ್ 6ನ ವೇದಿಕೆಯಲ್ಲಿ ಫಸ್ಟ್ ರೌಂಡಿಗೆ ಸಿಲೆಕ್ಟ್ ಆಗಿದ್ದಕ್ಕಾಗಿ ಫಸ್ಟ್ ಆಫ್ ಆಲ್ ವೆರಿ ವೆಲ್ ಡನ್. ಆ ಸ್ಮೈಲ್ ಹಾಗೇ ಇದೆ. ದೀಪಿಕಾ ಪಡ್ಕೋಣೆ ಒಂದು ಕ್ಯಾರೆಕ್ಟರನ್ನು ಪ್ಲೇ ಮಾಡ್ತಾ ಇದ್ದೀರಾ. ಎನಿ ಸ್ಪೆಸಿಫಿಕ್ ರೀಸನ್? ನಿಮ್ಮ ಫೇವ್ರೆಟ್ ಆ್ಯಕ್ಟ್ರೆಸ್? ಹಾಗೇನಿಲ್ಲ. ಡಾನ್ಸಿಗೆ ಒಂದು ಯಾವುದು ಚಂದ ಕಾಣ್ತದೆ, ಯಾವುದು ಒಳ್ಳೆ ಸಾಂಗ್ಸ್ ಉಂಟು, ಯಾವುದ್ರಲ್ಲಿ ಡಾನ್ಸ್ ಮಾಡ್ಬೋದು ಅದನ್ನು ಮಾಡಿದ್ದು. ನೀವು ಸಿಲೆಕ್ಟ್ ಮಾಡಿದ ಅಲ್ಲ ಕೊರಿಯೋಗ್ರಾಫರ್ ಸೆಲೆಕ್ಟ್ ಮಾಡಿ. ಓಕೆ. ಸೊ ಎನಿ ಸ್ಪೆಸಿಫಿಕ್ ನೀಲ್ಲ, ನಾನು ಅದು ಮಾಡೋದಿಲ್ಲ, ನಾನು ಇದು ಮಾಡ್ತೇನೆ ಇಲ್ಲ, ನನಗೆ ಆಪ್ಷನ್ ಇಲ್ಲ, ಅವ್ರು ಹೇಳಿದ್ದೆ ಮಾಡಬೇಕು. ಓ ದೇವ್ರೆ, ಯಾರದು ಅಷ್ಟು ಜೋರಿನ ಕೊರಿಯೋಗ್ರಾಫರ್? ಯಾರದು? ಮಂಜಿತ್ ಸರ್. ಮಂಜಿತ್ ಸರ್ ಜೋರಿದಾರಲ್ವಾ? ತುಂಬ ಜೋರಿದ್ದಾರೆ. ಅಯ್ಯೋ, ಮನೇಲಿ ಸಹ ಪಾಪ ಬೈಗಳ ಸಿಗ್ಲಿಲ್ವಾ ಅಂತ ಇಲ್ಲಿ ಡಾನ್ಸ್ ಕ್ಲಾಸಲ್ಲಿ ಜೋರು ಮಾಡ್ತಾ ಇದ್ರು. ಆದರೆ ಅಷ್ಟು ಜೋರು ಮಾಡಿದ್ರಿಂದಾಗಿ ಇವತ್ತು ಪರ್ಫಾರ್ಮೆನ್ಸ್ ಚಂದ ಬಂತು ಅಂತ ಖುಷಿ ಆಗ್ತಾ ಇಲ್ವಾ? ಹೌದು, ಡೆಫಿನೆಟ್ಲಿ. ಸೊ ಖುಷಿ ಆಗ್ತಾ ಇದೆಯಾ ಆದಮೇಲೆ, ಪರ್ಫಾರ್ಮೆನ್ಸ್ ಆದಮೇಲೆ? ಏನು ಮಾಡ್ಕೊಂಡಿದ್ದೀರಾ ಇನ್ ರಿಯಲ್ ಲೈಫ್? ಏನು ಹೌಸ್ ವೈಫ್. ಯುವರ್ ಹೌಸ್ ವೈಫ್. ಸೊ ಎಷ್ಟು ವರ್ಷದಿಂದ ಡಾನ್ಸ್ ಮಾಡಲಿಲ್ಲ? ಎಷ್ಟು ವರ್ಷದ ಆಸೆ ಇವತ್ತು ಈಡೇರ್ತಾ ಇದೆ? ಇಲ್ಲ, ನಾನು 1 ವರ್ಷ ಆಯಿತು ಮಂಜಿ ಸರ್ ಕ್ಲಾಸ್ ಜಾಯ್ನ್ ಆಗಿ. ಅದಕ್ಕಿಂತ ಮುಂಚೆ ಕಲಿಬೇಕಂತ ಆಸೆ ಇತ್ತು, ಆಗಲಿಲ್ಲ. ಸೊ 1 ವರ್ಷದಿಂದ ಸರ್ ಇದ್ದು ಮಮ್ಮಿ ಗ್ರೂಪ್ಗೆ ಜಾಯ್ನ್ ಆಗಿದ್ದೆ. ಆಮೇಲೆ ಅವರು ಅಲ್ಲಿಂದ ಪ್ರಮೋಷನ್ ಕೊಟ್ಟು ಅವರ ಗ್ರೂಪಿಗೆ ಸೇರಿಸ್ಕೊಂಡ್ರು. ಅರೆ ವಾ, ವೆರಿ ನೈಸ್. ಸೊ ಅಲ್ಲಿಂದ ಅವರೊಟ್ಟಿಗೆ ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಿದ್ದೇನೆ. ಹಾಗೆ ಇಲ್ಲಿದ್ದೇನೆ. ಅವರೇ ಹೇಳಿದ್ದು ಇಲ್ಲಿ ಬರಬೇಕಂತ, ಸೊ ಅವರಿಗೋಸ್ಕರ ಇಲ್ಲಿದ್ದೇನೆ. ವೆರಿ ನೈಸ್, ವೆರಿ ನೈಸ್. ಸೊ ಈ 3 ಜಡ್ಜಸ್ ಅಲ್ಲಿ ನಿಮಗೆ ಯಾರು ಫೇವ್ರೆಟ್? ಸೂರಜ್ ಸರ್. ಸೂರಜ್ ಸರ್ ಅಲ್ಲಿ +10 ಸಿಕ್ತು, ಸೈಡಲ್ಲಿ ಇಬ್ರು ಅಲ್ಲಿ -20 ಸಿಕ್ತು, ಅದು ಗೊತ್ತಿದೆಯಾ? ಅಯ್ಯೋ, ನೀವು ಎಣಿಸ್ಬೇಕಲ್ಲ ಹೇಳುವಾಗ. ಅದು ಹೇಗೆ ಹೇಳಿದ್ರಿ ಯಾರು ಫೇವ್ರೆಟ್ ಅಂತ? ಸುಮ್ಮನೆ ನಾನು ಕೇಳಿದ್ದು, ಹಾಗೆಲ್ಲ ಹೇಳ್ಬಾರ್ದು ಸ್ಟೇಜಲ್ಲಿ. ಸಾರಿ ಅನ್ನಿ. ಇಲ್ಲ, ಬೇಜಾರಾಯ್ತು, ಅವ್ರು ಬ್ಯಾಂಗ್ಳೂರ್ಗೆ ಹೋಗ್ತಾರಂತೆ, ಸಾರಿ ಹೇಳಿ. ಇಲ್ಲ, ಅವರಿಬ್ರು ಹೊಸಬ್ರಲ್ಲ ಮಮ್ಮಿ ಸೀಸನ್ಗೆ, ಸೊ ಅವರದ್ದು ಜಡ್ಜ್ಮೆಂಟ್ ಎಲ್ಲ ನಾನು ಈರಂಡಿ ಏಪಲ್ಲ ಪರತ್ತ ನೆಕ್ಸ್ಟ್ ಇಯರ್ ಅನ್ನಲ್ಲ ಹೀರುಲ್ಲಾರ ಏಪಲ್ಲ ಅಂಚೀರೆಗೆ ಒಂಜಿ ಪನ್ನಿ ಅಕಲ್ ಬರ್ಪೇರು ಹೋಗ್ಬೇರೆ ನಿಕಲ್ ಹೀರುಲ್ಲಾರ ಜಡ್ಜ್ಮೆಂಟ್ ನೋಡಿದೆ ನಾನು, ಅವ್ರದ್ದು ಇಬ್ರದ್ದು ನೋಡ್ಲಿಲ್ಲಲ್ಲ, ಸೊ ಹಾಗೆ ಸ್ವಲ್ಪ ಅವ್ರ ಫೇವ್ರೆಟ್. ಹಾಗೆ ಇವತ್ತು ಸೂರಜ್ ಸರ್ ನಿಮಗೆ ಜಡ್ಜ್ಮೆಂಟ್ ಕೊಡಲ್ಲ. ಓಕೆ, ಅವ್ರು ಮತ್ತೆ ಬರೆದು ಕೊಡ್ತಾರೆ. ಬರದೇ ಕೊರಲ್ಲ ಬೊಕ್ಕ ನೀವು ನೆಕ್ಸ್ಟ್ ಸೀಸನ್ ಅಲ್ಲಿ ಬರ್ತೀರಲ್ಲ, ಅವ್ರು ಹೇಗೂ ಇದ್ದಾರಲ್ಲ ಪರ್ಮನೆಂಟ್, ಅವ್ರು ನೀವು ನೆಕ್ಸ್ಟ್ ಸೀಸನ್ ಅಲ್ಲಿ ನೋಡ್ಕೊಳ್ಳಿ. ಈಗ ಇವರ 2 ಜನರದ್ದು. ಅದ್ವಿತಿ ರೆಡಿ? ಎಸ್, ಕಮೆಂಟ್ಸ್ ಫ್ರಮ್ ಅದ್ವಿತಿ. ನಾನು ನಿಜ ಸೂರಜಕ್ಕೆ ಏನು ಜಿ ಬೇಜಾರ ಅಂದಿ ಐತೆ ಪುಲ್ಪೇರಾರಿ ಓಕೆ ನವನೀತಾ ಹಾಯ್ ಹಲೋ ಬೇಜಾರ ಅಂಡೆ ಫಸ್ಟ್ ಯಾನ್ ಕೋರೊಂದಿಲ್ಲ ಕಮೆಂಟ್ ಪಂಚಾತೆ ಆರ್ ಬುಲ್ಪೇರ್ ಆತೇರ್ ದಾದ ಮಂದರ್ ಸೂರಜ್ ಜಾದು ಓಕೆ. ಸೊ ಫಸ್ಟ್ ಆಫ್ ಆಲ್ ಇಡೀ ಟೀಮ್ ದ ಎಫರ್ಟ್ಸ್ ಯಾನ್ ಕಂಗ್ರ್ಯಾಚುಲೇಟ್ ಮನ್ಪೊಡು ಟು ಯೋರ್ ಕೊರಿಯೋಗ್ರಫರ್ ಆ್ಯಂಡ್ ಯುವರ್ ಎಂಟೈರ್ ಟೀಮ್. ಒಂದೊಂದು ಫುಲ್ ಪದ್ಮಾವತಿನ ನಿಕ್ಲು ಶೋಕೇಸ್ ಮಂದಿನ ವೇ ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್. ಮಸ್ತ್ ಸಪೋರ್ಟ್ ಮಲ್ದೇರ ಎಕ್ಸ್ಟ್ರೀಮ್ ಫ್ಯಾಮಿಲಿ ಆಗಲೇ ಮಸ್ತ್ ಥ್ಯಾಂಕ್ಸ್ ಪನ್ಪೇನು ಮಸ್ತ್ ಸಪೋರ್ಟ್ ಮಲ್ದೇರ್. ಈರು ಮಸ್ತ್ ಬ್ಲೆಸ್ಡ್ ಇರಕ್ಕೆ ಫೀಲ್ ಆವಡು, ಫೀಲ್ ಪ್ರೌಡ್ ಅಬೌಟ್ ಯುವರ್ ಫ್ಯಾಮಿಲಿ. ಎಪ್ಪಣ ಪೂರೆರೆಗ್ಲ ಇಂಚ ಸಪೋರ್ಟ್ ಮನ್ಪುಜೇರು ಅಕ್ಲೆನ ಫ್ಯಾಮಿಲಿ. ಯು ಶುಡ್ ಬಿ ಫೀಲಿಂಗ್ ವೆರಿ ಬ್ಲೆಸ್ಡ್. ಸೊ ಟಾಕಿಂಗ್ ಅಬೌಟ್ ಯುವರ್ ಡಾನ್ಸ್ ಎಂಕ್ದಾದ ಫೀಲ್ ಅನ್ಪಂಡ ಬ್ಯೂಟಿಫುಲ್ ಕಾನ್ಸೆಪ್ಟ್. ಪದ್ಮಾವತ್ ಇಟ್ ಸೆಲ್ಫ್ ಒಂದು ಬ್ಯೂಟಿಫುಲ್ ಫಿಲ್ಮ್ ಆ್ಯಂಡ್ ದೀಪಿಕಾ ಪಡ್ಕೊನೆ ಏನ ರೋಲ್ ಒಂಜಿ ಪೂರ ಹೀರೋಯಿನ್ಗ್ಲ ಇನ್ನ ಡ್ರೀಮ್ ರೋಲ್ ಓಪಂಡ ಎಂಕ್ಲು ಫಸ್ಟ್ ಪನ್ಪುನೆ ಈ ರೋಲ್ ಬಿಕಾಸ್ ಆತು ಒಂಜಿ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಉಂದು. ಎಂಕು ಒಂಜೊಂಜಿ ಕಡೆಟು ಮಸ್ತ್ ಕ್ಲಮ್ಸಿ ದಾಂಡು. ಫಾರ್ ಎಕ್ಸಾಂಪಲ್ ಇನ್ನ ಆರ್ನಮೆಂಟ್ಸ್ ಅವಡು ಕಾಸ್ಟ್ಯೂಮ್ಸ್ ಆತ್ ಕ್ಲಮ್ಸಿ ಮನ್ಪುನ ಬೊಟ್ಟು ಚಿತ್ತನ್ ಬಿಕಾಸ್ ಯೋರ್
ಬ್ಯೂಟಿಫುಲ್ ಅಮೇಝಿಂಗ್ ಡಾನ್ಸರ್. ಎಂಕಿರ್ನ ಒಂಜೊಂಜಿ ಮೂಮೆಂಟೆಡ್ ಗೊತ್ತಾವಂದಿತ್ತು ಇರೆಗ್ ಮೀರಿ ಕರೆಕ್ಟ್ ಆದಿನ ಒಂಜಿ ಫ್ರೀ ಫ್ಲೋ ಯುನೋ ಕಾಸ್ಟ್ಯೂಮ್ ಇತ್ತದುಂಡ ಇರ್ ನೆಕ್ಸ್ಟ್ ಲೆವೆಲ್ ಪೋತು ಈ ಡಾನ್ಸ್. ಸೊ ದಟ್ ವಾಸ್ ಒನ್ ಡ್ರಾಬ್ಯಾಕ್ ದಪ್ಪಣೆ ಇರೆ ಗೊತ್ತುಂಡು ಇರ್ನ ಹೆಡ್ ಗೇರ್ ಪೂರ ತಿತ್ತು ಬೂರುಂಡು. ಸೊ ಅವದಾದ ಆಪುಂಡು ಪಂಡ ಎಂಕ್ಲೆಗ್ಲ ಕಾನ್ಸಂಟ್ರೇಷನ್ ಕನ್ಫ್ಯೂಸ್ ಆಪುಂಡು. ಸೊ ದಟ್ ನೀಟ್ನೆಸ್ ತೋಜುಜಿ ಸ್ಟೇಜ್ ದ ಮಿತ್ತು. ಸೊ ನೆಕ್ಸ್ಟ್ ಟೈಮ್ ಐನ್ ಒಂಜಿ ಇರ್ ಕೇರ್ಫುಲ್ ಆಗಿ ತೋಡು. ಅದರ್ ದೆನ್ ದ್ಯಾಟ್ ಎವ್ರಿಥಿಂಗ್ ಎಲ್ಸ್ ವಾಸ್ ಬ್ಯೂಟಿಫುಲ್. Thank you so much, Adviti. Next, going up to not Suraj Sanil, Pramod Alva. Hi Navneeta. Hello sir. Navneeta in a performance. Must colorful itan. Thank you Very sir. beautiful. Onji choreographer must work maltade erneta mit piradu. You know, entire movie nu onji 3 hours the movie nu onji 3 minutes confine band. It's not a easy thing. ಭಾರಿ ಶೋ ಕೈಂಡ್ ಡಿಸೈನ್ ಮಾಡ್ತಾರೆ. ಪ್ರತಿ ಒಂದು ಸೀಕ್ವೆನ್ಸ್ ವಾಯ್ಸ್ ಅವ್ರ ಕಾಸ್ಟ್ಯೂಮ್ ಕೊಡ್ತಾರೆ. ಸ್ಟಾರ್ಟಿಂಗ್ ನೀ ರಾಣಿ ಮುಖರ್ಜಿ ಅಂದ್ ಶಾರ್ಟ್ ಫುಲ್ ಹೆವಿ ಡ್ರೆಸ್ ಕೊನ್ನ ರಾಣಿ ಮುಖರ್ಜಿ ಅಂತ ತೋಜ ಬಕ್ಕ ಒಂಜಿ ಡ್ರೆಸ್ ದೆತ್ತಿ ಬಕ್ಕ ಒಂತ ದೀಪಿಕಾ ಪಡ್ಕೊನ್ನ ಒಂತ ಲಕ್ಷಣ ಬಕ್ಕ ಪ್ರಾಪರ್ ರೆಡ್ ಕಲರ್ ಡ್ರೆಸ್ ಬಂದಾಗ ಪ್ರಾಪರ್ ಇರೇಗ ಅವು ಸೂಟ ಹೊಂದಿತ್ತಾನೆ. ಸೊ ಸ್ಪೆಷಲಿ ಮಿಕ್ಸಿಂಗ್ ಸಾಂಗ್ ದ ಮಿಕ್ಸಿಂಗ್ ವಾಸ್ ಅಮೇಝಿಂಗ್, ವೆರಿ ಬ್ಯೂಟಿಫುಲ್. ಭಾರಿ ಶೋಕ್ ಮಿಕ್ಸ್ ಮಾಡ್ತಿದ್ದಾರೆ ಸಾಂಗ್ ಅನಿ ಅವು ಒಂಜಿ ಹೊಸ ಹೊಸತ್ ಮ್ಯೂಸಿಕ್ ಐಟ್ ಒರಿಜಿನಲ್ ಸಾಂಗ್ಡ ಕೆಲವ್ದು ತಬ್ಲ ಬೀಟ್ ಆವಡ್ ಕೆಲವ್ದ ಮೂಮೆಂಟ್ ಇರೆಗ್ ಕ್ಲಿಯರ್ ತಿಕ್ಕುಜಿ. ಸೊ ಐನ ಆತ್ ಶೋಕ್ ಮಿಕ್ಸಿಂಗ್ ಮಾಡ್ತದೆ ಹಿರಿಯರು ಮಿಕ್ಸ್ ಮಾಡ್ತಿದ್ದೀನಿ. ನವಾಜ್ ಐ ಥಿಂಕ್ ನಮ್ಮದರ ಅಂಚೆನೆ. ಓಕೆ ನವಾಜ್ ಸರ್, ಸೂಪರ್ ಜಾಬ್, ಕೊರಿಯೋಗ್ರಫಿ ಸೂಪರ್ ಬ್ರಿಲಿಯಂಟ್. ಥ್ಯಾಂಕ್ ಯು ಸರ್. ಎಲ್ಲೆಲ್ಲ ಮೈನಸ್ ಪಾಯಿಂಟ್ ಆರ್ ಪಂಡಿರೋದು ದಯಪಂಡ ಆ ಜ್ಯುವೆಲ್ರೀಸನ್ ಪೂರ ಇರೋ ಒಂಚೂರು ಪ್ರಾಪರ್ ಆದಿರ ಇಂದು ಮಲ್ತಂಜೆ ಅವು ತೂನಾಗ ಒಂಚೂರು ಎಂಕ್ಲೆ ಐಟ್ ಕ್ಯಾರೆಕ್ಟರ್ ಇನ್ವಾಲ್ವ್ ಆದ ಪುನಾಗ ನಾವು ಹೆಡ್ ಗೇರ್ ಫೇಸ್ಗೆ ಕವರ್ ಆನಾಗ ಎಂಕ್ಲೆ ಎಂಟೈರ್ ಕಾನ್ಸೆಪ್ಟ್ ಕಾನ್ಸಂಟ್ರೇಷನ್ ವರ ಚೇಂಜ್ ಆಗಿ. ಸೊ ಆ ಎಲ್ಲೆಲ್ಲ ಮೈನಸ್ ನೇನು ನೆಕ್ಸ್ಟ್ ರೌಂಡ್ಗೆ ಇರು ಒಂದು ಮಲ್ಪೆರ ಬಿಟ್ರೆ ಬಲ್ಲಿ. ಓಕೆ, ಡೆಫಿನೆಟ್ಲಿ ಇರೋಂಜಿ ಫೈನಲಿಸ್ಟ್ ಎಂಕ್ಲೆ ತೋಚುವಾರು. ಸೊ ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. Thank you so much, Pramod sir. Going up next, ಎಂಕಲ್ನ ಲಾಸ್ಟ್ ಇಯರ್ ದ ಸೀಸನ್ ದ ಪಾರ್ಟಿಸಿಪೆಂಟ್ ಆದ ವಿನ್ನರ್ ಆದ ಬತ್ತಿನಂಚಿನ ನೀತಾ ಒಳ್ಳೆರು. ಸೊ ನೀತಾ, ಯುವರ್ ಫೀಡ್ಬ್ಯಾಕ್ ಪ್ಲೀಸ್. ಹಾಯ್ ನವನೀತಾ. ಹಲೋ ಮ್ಯಾಮ್. ಇನ್ನು ಕಾಸ್ಟ್ಯೂಮ್ ವೈಸ್ ಶೋಕುಂಡು ಮಸ್ತ್ ಶೋಕುಂಡು ಆ್ಯಕ್ಚುಲಿ. ಡ್ಯಾನ್ಸ್ ವೈಸ್ಲ ಆ್ಯಕ್ಚುಲಿ ಗುಡ್. ಆಲ್ ದ ಬೆಸ್ಟ್ ಅವಿಂದ. ಥ್ಯಾಂಕ್ ಯು ಮ್ಯಾಮ್. ಆತನೇ ಥ್ಯಾಂಕ್ ಯು. ಈರಿನ ಇಲ್ಲದ ಒಂಚೂರು ಅಡ್ರೆಸ್ ಕೊಡ್ಪಾರೆ ಇಲ್ಲದ ಸರ್ ಬರೆಯೋನ್ಲೆ ಆರಿನ ಕಮೆಂಟ್ಸ್ನ ಪೂರ ಬರೆದೀತೇರು ಯಾರು ಪೋಸ್ಟ್ ಮಲ್ಪೇರು ಸ್ಪೀಡ್ ಪೋಸ್ಟ್ ಮಲ್ಪಲೆ ಇರ್ಲಕ್ಕೆ ಓಪನ್ ಹಿಡ್ದು ದುಂಬು ತಿಕ್ಕೊಡು ಬುಡ್ಚೆ ಬರ ಮಸ್ತ್ ದೂರ ಉಡುಪಿಗೆ ಬರೋಣ ಆರು ಬತ್ತದ ಕೊರ್ತು ಬೋಪೇರ ನಿಮ್ಮ ಮೂರು ಮಾತ್ರ ಮಾತಾರೆ ಬಿಡ್ಪುಜ. ಓಕೆ, ಎನಿವೇಸ್ ಜೋಕ್ಸ್ ಓವರ್ ಟು ಸೂರಜ್ ಚಾನೆಲ್. ಹಾಯ್ ನವನೀತ. ಹಲೋ ಸರ್. ಈ ನೀರಿನ ಪರ್ಫಾರ್ಮೆನ್ಸ್ ತೂನಾಗ ಇಂಕೊಂಚು ಟೀಮ್ ವರ್ಕ್ ತೋಜೊಂದಿತ್ತೇನೆ. ಆ್ಯಂಡ್ ದ ಕ್ರೆಡಿಟ್ ಗೋಸ್ ಟು ಯುವರ್ ಕೊರಿಯೋಗ್ರಾಫರ್. ಕ್ಯಾನ್ ಯು ಕಾಲ್ ದ ಕೊರಿಯೋಗ್ರಾಫರ್ ಆನ್ ದ ಸ್ಟೇಜ್ ಪ್ಲೀಸ್? ಮಂಜಿತ್ ಸರ್. ಮಂಜಿತ್. ಇವ್ರು ಬಾರಿ ಸ್ಟ್ರಿಕ್ಟ್ ಉಲ್ಲರ್ ಅಂತ ಪನಂದುಲ್ಲರಿ ನನ್ನ ಕಂಟೆಸ್ಟೆಂಟ್. ಆಬ್ವಿಯಸ್ಲಿ ಒಂದು ಸರ್ ಅದು ಅವು ನಮ್ಮ ಜವಾಬ್ದಾರಿ. ಐ ಎಗ್ರಿ ಆನ್ ದ್ಯಾಟ್. ಯಾನ್ ಇರೇನು ದಾಯಿಲ್ ಎತ್ತೆ ಪಂಡ ಫಸ್ಟ್ ಟೈಮ್ ಒಂಜಿ ಕ್ಯಾರೆಕ್ಟರ್ನ ಎಡ್ಡೆ ರೀತಿಡು ಪೋರ್ಟ್ರೇ ಮಂತಾರೆ ಟ್ರೈ ಮಂತಾರೆ. ಹೌ ಶಿ ಹ್ಯಾಸ್ ಡನ್ ಇಟ್ ಎಂಬೊಕ್ಕ ಪನ್ಪೆ. ಬಟ್ ಎಂಕ್ ದಾದ ಪಂಡ ಖಾಲಿ 4 ಪಿಲ್ಲರ್ಸ್ ಅನ್ ಪತ್ತೊಂದು ಪದ್ಮಾವತಿ ಇಡೀ ತೊಷ್ಪದ್ನ ಒಂಜಿ ಐಡಿಯಾ ಆ್ಯಂಡ್ ಎಡಿಟಿಂಗ್ ವರ್ಕ್ ಐಕ್ ಡೈಲಾಗ್ ಮಿಕ್ಸಿಂಗ್ ಆ್ಯಂಡ್ ಕ್ಯಾರೆಕ್ಟರ್ ಎಂಚ ಒಂಜರ್ದು ಒಂಜಿ ಚೇಂಜ್ ಅಪ್. ದಟ್ ಕ್ರೆಡಿಟ್ ಗೋಸ್ ಟು ದ ಕೊರಿಯೋಗ್ರಾಫರ್. ವಂಡರ್ಫುಲ್ ವರ್ಕ್ ಫಾರ್ ದ್ಯಾಟ್. ಸ್ಮಾಲ್ ಮೂಮೆಂಟ್ಸ್ ಇಟ್ಲ ಮ್ಯಾಜಿಕ್ ಕ್ರಿಯೇಟ್ ಮನ್ಪಲನ್ ಯು ಹ್ಯಾವ್ ಡನ್ ಇಟ್. ಥ್ಯಾಂಕ್ ಯು. ಒನ್ ಸೆಕೆಂಡ್. ಆ್ಯಕ್ಚುಲಿ ಎನ್ನರ್ ಜಾಸ್ತಿ ಕ್ರೆಡಿಟ್ ಒಂದು ಎಡಿಟಿಂಗ್ ಮಲ್ದಿನ ನಜೀಮ್ ಪಂಡದು. ಸೊ ಆ್ಯನ್ ಆ್ಯಕ್ಚುಲಿ ಅರೆ ನಾಜ್ ಎಡಿಟಿಂಗ್ ಸಾಂಗ್ ದ ಕಡ ಕೊಡ್ತಿತ್ತು ಅಂಚಾರ್ ನವಾಜ್ ಇಂದೇರು. ಬಿಕಾಸ್ ಯಾನ್ ನಜೀಮನ್ ಇನಿ ಮುಟ್ಟ ತೂತುಜಿ ಯಾನ್ ಖಾಲಿ ಎರಡು ಫೋನ್ ವರ್ಕ್ ಮಾಡ್ತಂದಿತ್ತೆ ಇನಿ ಫಸ್ಟ್ ಟೈಮ್ ಯಾನ್ ಅರೆಂತು ಇನಿ ಆರ್ ಯಾನ್ ಏನ ಪಂತಿರವೆನ್ ಪಂತಿನವೇರು ಜಾಸ್ತಿ ಮಲ್ತ್ ಕಡ ಬುಡ್ದಿತ್ತೇರು. ಸೊ ಅಂಚೆ ಇಂಕ ಅವು ಈ ತಡೆ ವರ್ಕ್ ಮಲ್ಪರೆ ಅಣ್ಣ. ಒಂಜಿ ನಿಮಿಷ ಪಂಡ್ರೆ ಇತ್ತು ನಾಜಿಮ್ ಇತ್ತು ಸ್ಟೇಜ್ ಬರೋಲ್ಯಾ ನಾಜಿಮ್ ಯಾನ್ ದಾಯ್ ನಾಜಿಮ್ನ ಪುದರ್ ಪಂಡ ಬಂಡ ನಮ್ಮ ಕರ್ನಾಟಕದತ್ತು ಅವು ತೆಲುಗು ಇಂಡಸ್ಟ್ರಿ ಅವಡು ತಮಿಳ್ ಇಂಡಸ್ಟ್ರಿ ಅವಡು ನಮ್ಮ ಸೌತ್ದ ವಾ ಇಂಡಸ್ಟ್ರಿಗ್ಲ
ಹೆಚ್ಚಿನ ರಿಯಾಲಿಟಿ ಶೋಸ್ಗೆ ಎಡಿಟ್ ಮಲ್ಪುನಾರು ನಮ್ಮ ನಾಜಿಮ್ ಎನ್ನಲ ನ್ಯಾಷನಲ್ ಚಾನಲ್ದ ಪ್ರತಿ ಒಂಜಿ ಎಡಿಟಿಂಗ್ ಮಲ್ಪುನಾರು ಕುಡ್ಲದ ಬ್ಯುಸಿ ಪರ್ಸನ್ ಅರೇನು ಪತ್ತುನ್ ಮಂಡ ಬಾರಿ ಯಾನೊಂಜಿ ಕಡಿಮೆಡ್ಲ ಒಂಜಿ ವಾರದಿಂಚ ಪನ್ನೊಂದಿತ್ತ ಎನ್ನೋ ಒಂಜಿ ಎಡಿಟ್ ಮಲ್ಪಿನ ನಾಜಿಮ್ ಏನು ಇಜ್ಜಿ ಡ್ಯಾನ್ಸ್ ಮಮ್ಮಿಡ್ ಬ್ಯುಸಿ ಇಲ್ಲ ಡ್ಯಾನ್ಸ್ ಮಮ್ಮಿ ಯಾಮಂಡ ಈ ಡ್ಯಾನ್ಸ್ ಮಮ್ಮಿಡ್ ಎಡಿಟಿಂಗ್ ಬ್ಯುಸಿ ಇಲ್ಲ ರಥ ಯಾನಾಯ್ತ ಜಡ್ಜ್ ಇರೇನು ತೂಪ್ಯಾನ್ तू यारते खरी तुले अंजी रडर सलो तुले ಸೊ ಎಂಕ್ಲೆ ಮಸ್ತ್ ಪ್ರೌಡ್ ಆಪುಂಡು ಆರೇನು ಇವನ್ ಅರ್ಜುನ್ ಜನ್ಯ ಅರ್ನ ಬೇಲೇನು ಮೆಚ್ಚಿದು ಆರೆಗ್ ಚಾನಲ್ಡ್ ಅರ್ನ ಪ್ರೊಡಕ್ಷನ್ ಹೌಸ್ಗೆ ಚಾನ್ಸ್ ಕೊಡ್ತಾ ಬಂತೇರು ಸೊ ಹೆಚ್ಚಿನ ರಿಯಾಲಿಟಿ ಶೋಸ್ಗೂ ನಾಜಿಮ್ನ ಎಡಿಟಿಂಗ್ ಒಂದು ಬರ್ಪುಂಡು ನಾಜಿಮ್ ವಂಡರ್ಫುಲ್ ಎಡಿಟಿಂಗ್ ಸೂಪರ್ ವರ್ಕ್ ಪ್ರೌಡ್ ಆಫ್ ಯು ಇಂಚೆನೆ ದುಂಪೋಲೆ ಆ್ಯಂಡ್ ಮೇಕ್ ಅಸ್ ಆಲ್ ಪ್ರೌಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು As adding to Navanita performance, as a performer you are a strong. Panda irna body language gottapuna and energy level eddun and ir work manpodada panda balance. Ir onji step aad untunaga irna movements shake upun. ಸೊ ಆ ಬ್ಯಾಲೆನ್ಸ್ ವರ್ಕ್ ಮನ್ಪ್ಲೆ ಬಾಡಿ ಕಂಟ್ರೋಲ್ನು ಕಲ್ಲೆ ಅವು ಇನಿ ಮಸ್ತ್ ಕಡೆ ತೋಜನ್ ಆ್ಯಂಡ್ ಇರ್ ಸ್ಟೆಪ್ಸ್ ಮಂತ್ನಾಗಲಂಚನೆ ಮಸ್ತ್ ನೀಟ್ನೆಸ್ ಗೊಂಚು ವರ್ಕ್ ಮನ್ಪ್ಲೆ ಇರು ಕುಲ್ಲುನ ಪೊಸಿಷನ್ ಅವಡು ಲಕ್ಕನಾಗ ದ ಬಾಡಿ ಬ್ಯಾಲೆನ್ಸ್ ಇಸ್ ಗೋಯಿಂಗ್ ಮಚ್ ಐತ ಬಗ್ಗೆ ವರ್ಕ್ ಮನ್ಪ್ಲೆ ಅದರ್ವೈಸ್ ಸ್ಟೆಪ್ ವೈಸ್ ಆ್ಯಂಡ್ ಡ್ಯಾನ್ಸ್ ವೈಸ್ ಈ ಸ್ಟ್ರಾಂಗ್ ಉಲ್ಲರ್ ಆ ವರ್ಕ್ ಬ್ಯಾಲೆನ್ಸಿಂಗ್ ಇದು ಇನ್ನು ತೂದು ಪರ್ ಕೆಲವೊಂಜಿ ಕಡೆ ಬ್ಯಾಲೆನ್ಸ್ ಇಂಚಿಂಚ ಆವಂದಿತ್ತು ಶೇಕ್ ಆವಂದಿತ್ತು ಐತ ಬಗ್ಗೆ ವರ್ಕ್ ಮನ್ಪ್ಲೆ ಆಲ್ ದ ಬೆಸ್ಟ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನವನೀತಾ ಸಾರಿ ದೀಪಿಕಾ ಪಡ್ಕೊಂಡೆ ರಣವೀರ್ ಬೈದೇರ ಬಜೆಟ್ ರಣವೀರ್ ಬೈದೇರಾ ಅಯ್ಯೋ ಏನ್ದೆ ಬನ್ಲೆ ಅವೇ ಓಕೆ ರೈಟ್ ಥ್ಯಾಂಕ್ ಯು ಸೋ ಮಚ್ ಆಲ್ ದ ವೆರಿ ಬೆಸ್ಟ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ನಮ್ಮ ಟಿವಿಯಲ್ಲಿ ಪ್ರಸ್ತುತವಾಗುವಂತಹ ಈ ಕಾರ್ಯಕ್ರಮ ನಮ್ಮ ಮುಖ್ಯ ಪ್ರಾಯೋಜಕರಾಗಿದ್ದಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅದರ ಜೊತೆಗೆ ನಮ್ಮ ಸಹಾಯ ಪ್ರಾಯೋಜಕರಾಗಿದ್ದಾರೆ ಲವ್ ಮಾರ್ಕ್ ಬ್ಯೂಟಿ ಸೋಪ್ ಕ್ಯಾಲ್ಸಿ ಬ್ರೈಟ್ ಟೂತ್ ಬ್ರಷ್ ಹಾಗೂ ಟೂತ್ ಪೇಸ್ಟ್ ಇವರೆಲ್ಲರ ಸಪೋರ್ಟ್ನಿಂದ ಈ ಕಾರ್ಯಕ್ರಮ ಬಹಳ ಉತ್ತಮವಾಗಿ ಮೂಡಿ ಬರ್ತಾ ಇದೆ ನೆಕ್ಸ್ಟ್ ಮಮ್ಮಿ ಯಾವ ಡಾನ್ಸ್ ಮಾಡ್ತಾ ಇದ್ದಾರೆ ಅನ್ನುವಂಥ ಕುತೂಹಲ ನಿಮ್ಮಲ್ಲಿದೆ ಆ ಕುತೂಹಲಕ್ಕೆ ಆನ್ಸರ್ಸ್ ಅನ್ನ ಫೈಂಡ್ ಔಟ್ ಮಾಡ್ತಾ ಇರಿ ಅಷ್ಟರಲ್ಲಿ ನಾವು ಒಂದು ಚಿಕ್ಕದಾದ ಬ್ರೇಕ್ ತಗೊಂಡು ಬರ್ತೇವೆ ಟೇಕ್ ಅ ಬ್ರೇಕ್ So welcome back after the break to your, mine and everybody's favorite show. ನಮ್ಮ ಟಿವಿಯಲ್ಲಿ ಬರುವಂತಹ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೂ ಅಮೃತ್ ನೋನಿ ವೇದಿಕೆಯಲ್ಲಿ ಆಗ್ತಾ ಇರುವಂತಹ ಫಸ್ಟ್ ರೌಂಡ್ ಮಮ್ಮೀಸ್ ಎಲ್ಲ ಎಕ್ಸೈಟ್ಮೆಂಟ್ ಅಲ್ಲಿ ಆಗಿದ್ದಾರೆ ಎಲ್ಲರೂ ಕೂಡ ಒಂದೊಂದು ಫಿಲ್ಮಿನ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ನ ತಗೊಂಡು ಡಾನ್ಸ್ ಮಾಡ್ತಾ ಇದ್ದಾರೆ ಬಂದಂಥ ಎಲ್ಲ ಮಮ್ಮೀಸ್ಗಳು ಸಖತ್ತಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ ಕೆಲವರಿಗೆ ಗೋಲ್ಡನ್ ಬಜರ್ ಕೂಡ ಸಿಕ್ಕಿದೆ ಇನ್ನು ಬರುವಂಥ ಮಮ್ಮೀಸ್ ಕೂಡ ಸ್ವಲ್ಪ ಹೆದರಿಕೆ ಸ್ವಲ್ಪ ಕ್ಯೂರಿಯಾಸಿಟಿ ಸ್ವಲ್ಪ ಎಂಗ್ಸೈಟಿಯಲ್ಲಿ ಬಂದು ಪರ್ಫಾರ್ಮ್ ಮಾಡ್ಲಿಕ್ಕಿದ್ದಾರೆ ಇದು ಎಲ್ಲರ ಮಧ್ಯದಲ್ಲಿ ನನಗೆ ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ನೆಕ್ಸ್ಟ್ ಬರುವಂಥ ಮಮ್ಮಿ ಯಾರೇ ಆಗಿರಲಿ ಅವರು ತರುವಂತಹ ಕ್ಯಾರೆಕ್ಟರ್ ಇದೆಯಲ್ಲ ಅದು ನನ್ನ ಫೇವ್ರೆಟ್ ಲಕ್ಕ ಚಿಕ್ಕ ಚಿಕ್ಕ ಲಕ್ಕ ಚಿಕ್ಕ ಲಕ್ಕ ಚಿನ್ ಅಷ್ಟು ಹೇಳಿದ್ರೆ ಸಾಕು ಮೈ ಆಲ್ ಟೈಮ್ ಫೇವ್ರೆಟ್ ಶ್ರೀದೇವಿಯನ್ನ ಪ್ಲೇ ಮಾಡ್ತಾ ಇದ್ದಾರೆ ಸೊ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಶ್ವೇತಾ ಪ್ಲೇಯಿಂಗ್ ಶ್ರೀದೇವಿ ಆನ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 तुम यहाँ क्या कर रही? तुम्हारा इंतजार। मेरा? हाँ।
माँ, मैं रजनी के बगैर नहीं जी सकता माँ। राजू जी, कहाँ छुपा के रखा हुआ था चांद के टुकड़े? तुम्हारी बहू वो औरत नहीं, वो एक नागिन है। अगर तूने मुझे उस मनी का पता नहीं बताया तो मैं तेरे पति को मार डालूंगा। लेकिन मनी का पता मैं तुझे कभी नहीं बताऊंगी, हरगिज़ नहीं बताऊंगी। मैं तेरी दुश्मन, दुश्मन तू मेरा, मैं नागन तू सपेरा, मैं नागन तू सपेरा, जन्म जन्म से तेरा मेरा मैं तेरी दुश्मन, दुश्मन तू मेरा, मैं नागन तू सपेरा, मैं नागन तू सपेरा। ಶ್ರೀದೇವಿ ಶ್ವೇತಾ, ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ ಆಫ್ ಆಲ್. ಡ್ಯಾನ್ಸ್ ಅಮಿ ಡ್ಯಾನ್ಸ್ ಸೀಸನ್ 6 ನ ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಚಾನ್ಸ್ ಸಿಗಿದೆ. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಉಂಟು. ಡ್ಯಾನ್ಸ್ ಅಂದರೆ ಮುಂಚಿನಿಂದ ಕೂಡ ಇಷ್ಟವೇ, ಆದರೆ ಮಮ್ಮೀಸ್ಗೆ ಕೂಡ ಒಂದು ಅಪರ್ಚುನಿಟಿ ಸಿಗ್ತಾ ಉಂಟು ಅಂತ ತುಂಬ ಖುಷಿ ಆಗ್ತಾ ಉಂಟು. ಅದು ಕೂಡ ಬುಸ್ 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 ಮಾಡ್ಕೊಂಡು ಬಂದಿದ್ದೀರಾ. ಈ ಒಂದು ಕ್ಯಾರೆಕ್ಟರನ್ನು ಸೆಲೆಕ್ಟ್ ಮಾಡಲಿಕ್ಕೆ ಯಾವುದು ಕಾರಣ? ನಮ್ಮದು ಮೇಡಮ್ ಇದ್ದಾರೆ ಪ್ರತೀಕ್ಷಾ ಮ್ಯಾಮ್ ಅಂತ, ಅವ್ರ ಕೊರಿಯೋಗ್ರಾಫರ್ ನಮ್ಮದು. ಅವರು ಅಂದರೆ ಏಜ್ಡ್ ಪೀಪಲ್ಗಳಿಗೆ, ಒಂದು ಹೆಂಗಸರಿಗೆ ಕೊರಿಯೋಗ್ರಾಫ್ ಎಲ್ಲ ಮಾಡ್ತಾರೆ. ಸೊ ಅವರ ಇನ್ಸ್ಪಿರೇಷನ್ ಇಂದ ಇಲ್ಲಿ ಬಂದ ಅವರೇ ಈ ಸಾಂಗ್ ಸೆಲೆಕ್ಟ್ ಮಾಡಿ ಅಂತ. ಶ್ರೀದೇವಿ ಇಸ್ ಮೈ ಫೇವರೇಟ್ ಆಲ್ಸೋ. ಅವ್ರು ಯಾವುದೇ ಕ್ಯಾರೆಕ್ಟರ್ ತಗೊಂಡು ಕೂಡ ಇಟ್ ಈಸ್ ಲೈಕ್ ಎನಿ ಟೈಮ್ ಮೈ ಫೇವ್ರೇಟ್. ಸೊ ನಾಗೇನ್ ಕೂಡ ನನ್ನ ಒನ್ ಆಫ್ ದ ಫೇವ್ರೇಟ್ ಮೂವೀಸಲ್ಲಿ ಬರುತ್ತೆ. ಸೊ ಅದು ಮಾಡಿ ಹೇಗೆ ಅನ್ನಿಸ್ತಾ ಇದೆ ಆಫ್ಟರ್ ದ ಪರ್ಫಾರ್ಮೆನ್ಸ್? ಖುಷಿ ಆಗ್ತಾ ಉಂಟು. ನನಗಿಂತ ಜಾಸ್ತಿ ನನ್ನ ಮಗಳಿಗೆ ಖುಷಿ ಆಗ್ತಾ ಉಂಟು. ಬೇರೆ ಯಾರೆಲ್ಲ ಬಂದಿದ್ದಾರೆ? ನನ್ನ ಮಾವ ಬಂದಿದ್ದಾರೆ, ಆಗದಿಂದ ಬರ್ತಾ ಇದ್ದಾರೆ, ನಿನ್ನದು ಬಂತ ಅಂತ. ಸೋ ಸ್ವೀಟ್. ಆಗಲಿ, ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಟು ಆಲ್ ದ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್, ಮಗು ಎಲ್ಲರಿಗೆ ಕೂಡ. ಸೊ ಆಲ್ ದ ಬೆಸ್ಟ್. ಜಡ್ಜಸ್ ಕೇಳುವಲ್ಲ. ಗೋಯಿಂಗ್ ಟು ಪ್ರಮೋದ್ ಸರ್. ಹಲೋ ಶ್ವೇತಾ. ಹಾಯ್ ಸರ್. ಹಾಯ್, ಹೇಗಿದ್ದೀರಾ? ಆರಾಮಿದ್ದೀನಿ. ಶ್ವೇತಾ, ಎಷ್ಟು ದಿವಸದ ಪ್ರಾಕ್ಟೀಸ್ ಇದೆ? ಒಂದು 15 ಡೇಸ್. 15 ಡೇಸ್. ಓಕೆ. ನೀವು ಎಲ್ಲಿರೋದು ಶ್ವೇತಾ? ಮಂಗಳೂರಲ್ಲಿ, ಕಾಸ್ಟಿ. ಓಕೆ. ನಿಮ್ಮ ಕೊರಿಯೋಗ್ರಾಫರ್ಸ್ ಏಜ್ನವರಿಗೆ ಅಂತ ಹೇಳಿದ್ರಿ, ನೀವು ಅಷ್ಟು ಏಜ್ ಆಗಿ ಕಾಣೋದಿಲ್ಲಲ್ಲ? ಅಲ್ಲ, ಅದು ಅಂದರೆ ಎಲ್ಲರೂ ಇದ್ದಾರೆ, 7 ವರ್ಷದಿಂದ ಹಿಡಿದು ಇವನ್ 70 years ವರೆಗೂ ಕೂಡ ಇದ್ದಾರೆ. ನಿಮ್ಗೆ ಎಷ್ಟಾಯ್ತು ಏಜ್? अरे क्या है यार, 30। टीवी पे आप एज पूछ रहे हैं, क्या है? नहीं, उसने बोला ना एज्ड वालों को भी, मैंने सोचा 80 होगा, लेकिन ये तो 30, बस 30. ಅಲ್ಲ, ಎಲ್ಲ ಏಜ್ನವರು ಕೂಡ ಇದ್ದಾರೆ ಅಂತ. ಹೌದಾ? ಓಕೆ. ಅದರಲ್ಲಿ ಒಂದು ಪಾಪದ ಹುಚ್ಚು ಇದು ಅಂತ. ಪಾಪ
ಒಂದು ದಾಲನೆಕ್ ಅಂಬರೀಷ್ ಪುರಿ ಬತ್ತದು ಪೋಡಿ ಪುಸ್ಲ ಬರ್ಚಾಯ ಖಾಲಿ ಉರ್ತುಂಡೆ ಅವು ಈ ನಾಗಿನ ಸರೆಂಡರ್ ಅದ ಮನಿ ಬೋಡೆ ತೊಳ್ಳೆ ಯಾ ನನ್ನ ಬಿಡ್ಲೆ ಅಂದ. So sweet, huh? ಓಕೆ, ಆ್ಯಕ್ಚುಲಿ ನೀವು ಒಳ್ಳೆ ಡಾನ್ಸರ್ ಶ್ವೇತಾ, ಯು ಆರ್ ವೆರಿ ಗುಡ್ ಡಾನ್ಸರ್. ಆದರೆ ಇನ್ನೂ ಒಂದು ಏನು ಹೇಳ್ತಾರೆ, ಸರ್ಕಲ್ ಒಳಗೇ ಇದ್ದೀರಾ, ನಿಮಗೆ ಆ ಕೆಪಾಸಿಟಿ ಇದೆ, ನಿಮಗೆ ಅದನ್ನು ಬಿಟ್ಟು ಅದನ್ನು ಓಪನ್ ಅಪ್ ಆಗಿ ಇನ್ನೂ ಡಾನ್ಸ್ ಮಾಡ್ಬೋದು. ಯಾಕೆಂದರೆ ನಮ್ಮದು ಒಬ್ಬರದ್ದು ಬಾಡಿ ಲ್ಯಾಂಗ್ವೇಜಲ್ಲಿ ನಮಗೆ ಗೊತ್ತಾಗ್ತದೆ ಅವ್ರು ಎಷ್ಟು ಎಕ್ಸ್ಟ್ರೀಮ್ ತನಕ ಹೋಗ್ಬೋದು, ಅವರನ್ನು ಪಾಲಿಷ್ ಮಾಡಿದ್ದು ಎಷ್ಟು ಚೆನ್ನಾಗಿ ಮಾಡಿ. ಯು ಆರ್ ಅ ವೆರಿ ಗುಡ್ ಡಾನ್ಸರ್, ವೆರಿ ಗುಡ್ ಡಾನ್ಸರ್. ನೆಕ್ಸ್ಟ್ ಹಾರ್ಡ್ ವರ್ಕ್ ಮಾಡ್ತೇನೆ. ಹೌದು, ಹಾರ್ಡ್ ವರ್ಕ್ ಏನಂದರೆ ನೀವು ಇನ್ನೂ ಏನೋ ಒಂದು ಹೆದರಿಕೆ, ಏನೋ ಹಿಂದೆಯಿಂದ ಒಂದು ಹಿಡ್ಕೊಂಡು ಎಳ್ದಾಗೆ ಉಂಟು. ಓಪನ್ ಅಪ್, ಹೆದರಿಕೆ ಆಗ್ತಾ ಉಂಟಾ? ಮಾವನೇ ಬಂದು ಸಪೋರ್ಟ್ ಮಾಡಿದ ಅಂದರೆ ಆದಮೇಲೆ ಇನ್ನೇನು ಹಾಕಬೇಕು, ಎಲ್ಲಿ ಸಿಗ್ತಾರೆ ಅಂತ ಮಾವ ಅಲ್ವಾ? ಮಾವ ಬಂದು ಒಂದು ಸಪೋರ್ಟ್ ಮಾಡಿದ್ದಾರೆ ಅಂದರೆ ಇಟ್ಸ್ ಅ ವೆರಿ ಬಿಗ್ ಥಿಂಗ್. ಸೊ ಅವರ ಸಪೋರ್ಟಿಗೆ ನಾನು ಈಗಲೂ ಕೂಡ ಹೇಳ್ತೇನೆ, ಯು ಆರ್ ವೆರಿ ಗುಡ್ ಡಾನ್ಸರ್. ನೀವು ಜಸ್ಟ್ ಒಂದು ಆ ಬಾಕ್ಸಿಂದ ಹೊರಗೆ ಬಂದು ರಿಯಲ್ ನಾಗಿನಿ ಅನ್ನೋದು ನೀವು ಇದು ಬರಬೇಕು. ಓಕೆನಾ? ಆಲ್ ದ ಬೆಸ್ಟ್, ಯು ಕ್ಯಾನ್ ಡೂ ಬೆಟರ್ ದೆನ್ ದಿಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಬಾಕ್ಸಿಂದ ಹೊರಗೆ ಬರೋದು ಹೇಗೆ ತೋರಿಸಿ, ಒಂದು ಸ್ವಲ್ಪ ಟಾಪ್ ಢೂ ಮಾಡ್ಕೊಂಡು ಹೊರಗೆ ಬನ್ನಿ. ಈಗ ಬೇಡ, ಈಗವೇ ಮಾಡಬೇಕು. ನಾವು ಬಾಕ್ಸಲ್ಲಿ ಇದ್ದೀರಿ ನೋಡೋ, ಹೊರಗೆ ಬನ್ನಿ. ಈಗ ನೀವು ಬಾಕ್ಸಲ್ಲಿ ಇದ್ದೀರಿ, ಒಳಗೆ ಒಂದು ಸ್ವಲ್ಪ ಜೋಶ್ ಬಂತು. ರೈಟ್, ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ಸರ್. ಗೋಯಿಂಗ್ ಟು ಸೂರಜ್ ಚಾನೆಲ್. ನಿಮ್ಮ ಕೊರಿಯೋಗ್ರಾಫರ್ ಹೆಸರೇನು ಹೇಳಿದ್ರಿ? ಪ್ರತೀಕ್ಷಾ ಅವ್ರು. ನಾನು ನೋಡಿದ್ದೇನೆ ಅವರ ಕೊರಿಯೋಗ್ರಫಿ ಆ್ಯಂಡ್ ಆಲ್, ಚೆನ್ನಾಗಿ ಮಾಡ್ತಾರೆ ಕೊರಿಯೋಗ್ರಫಿ. ಎಲ್ಲ ಏಜ್ನವರಿಗೆ ಮಾಡೋದು. ನಾನೊಂದು ಪ್ರೋಗ್ರಾಮ್ಗೆ ಹೋದಾಗ ಅವರ ಪರ್ಫಾರ್ಮೆನ್ಸಸ್ ನೋಡಿದೆ, ಚೆನ್ನಾಗಿ ಮಾಡ್ತಾರೆ. ವೆರಿ ಗುಡ್ ಆನ್ ದ್ಯಾಟ್. ಈಗ ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಬರೋದಾದರೆ, ಇಟ್ಸ್ ಆ್ಯನ್ ಫ್ಯಾಂಟಸಿ ಕ್ಯಾರೆಕ್ಟರ್ ಶ್ರೀದೇವಿ ಅವ್ರು ಪ್ಲೇ ಮಾಡಿದ್ದು, ತುಂಬ ಇಮ್ಯಾಜಿನೇಟ್ರಿ ಕ್ಯಾರೆಕ್ಟರ್. ಆ್ಯಂಡ್ ಇವಾಗ ತುಂಬ ಬರೋ ಸೀರಿಯಲ್ಸು ನಾಗಿನ ಬಗ್ಗೆ ತುಂಬ ಸೀರಿಯಲ್ಸ್ ಬಂದಿದೆ. ಸೊ ನೀವು ಅದನ್ನು ರೆಫರೆನ್ಸ್ ಇಟ್ಕೊಂಡು ಇವತ್ತು ಮಾಡಿದರೆ ತುಂಬ ಚೆನ್ನಾಗಿ ಬರ್ತಿತ್ತು. ನನಗೆ ಏನಂದರೆ, ನಾಗಿನ್ ಅಂದ ತಕ್ಷಣ ಬೇಕೇ ಬಾಡಿ ವೇವ್ಸ್, ಆ ಮೂಮೆಂಟ್ಸ್ ಹಾಕ್ಕೊಂಡು, ಅಂದರೆ ನಾಗಿನ್ಗೆ ಅಂತ ಪರ್ಟಿಕ್ಯುಲರ್ ಡ್ಯಾನ್ಸ್ ಫಾರ್ಮ್ಸ್ ಇರಲ್ಲ, ಬಾಡಿ ವೇವ್ಸನ್ನೇ ಇಟ್ಕೊಂಡು ತುಂಬ ಚೆನ್ನಾಗಿ ನರೇಟ್ ಮಾಡಿ ಒಂದು ಕೊರಿಯೋಗ್ರಾಫ್ ಮಾಡಿ ನಿಮಗೆ ಪರ್ಫಾರ್ಮೆನ್ಸ್ ಮಾಡ್ಬೋದು. ಇದು ನಮ್ಮ ಪರ್ಫಾರ್ಮೆನ್ಸ್ ಕೆಪಾಸಿಟಿನ ತೋರಿಸುತ್ತೆ. ನಾಗಿನ್ ಅಂದ ತಕ್ಷಣ ಫ್ಲೋರ್ ಮೂಮೆಂಟ್ಸ್ ತುಂಬ ಇರುತ್ತೆ, ನೀವು ನೋಡಿರ್ಬೋದು, ನೆಲದಲ್ಲಿ ಹೊರಡಾಡಿ. ನನಗೆ ಆ ಮೂಮೆಂಟ್ಸ್ ಎಲ್ಲ ಕಾಣಲಿಕ್ಕೆ ಸಿಗಲಿಲ್ಲ. ಸ್ಟೋರಿ ಟೆಲ್ಲಿಂಗ್ ಚೆನ್ನಾಗಿತ್ತು. ಈ ಕ್ಯಾರೆಕ್ಟರ್ ಫಸ್ಟಿಗೆ ಒಂದು ಪ್ರೀತಿ ಆಗ್ತದೆ ಒಬ್ಬನ ಮೇಲೆ, ಆಮೇಲೆ ಮದುವೆ ಆಗುತ್ತೆ, ಆಮೇಲೆ ಶಿ ಬಿಕಮ್ಸ್ ನಾಗಿನ್. ಆ್ಯಂಡ್ ನನಗೆ ಕಾಸ್ಟ್ಯೂಮ್ ವೈಸು ಇದು ಸ್ವಲ್ಪ ಸೆಮಿ ಕ್ಲಾಸಿಕಲ್ ಥರ ಕಾಣ್ತಾ ಇದೆ ಕಾಸ್ಟ್ಯೂಮ್. ನಾಗಿನ್ಗೆ ಒಂದು ಬೇರೆದೇ ಆದ ಔಟ್ಫಿಟ್ ಇದೆ, ನೀವು ನೋಡಿರ್ಬೋದು ಮೂವೀಸಲ್ಲಿ ಬೇರೆ ಬೇರೆ ಟೈಪ್ ನಾಗಿನ್ ಕಾಸ್ಟ್ಯೂಮ್ಸ್ ಇವಾಗ ಡೆವಲಪ್ಡ್ ಆಗಿ ನ್ಯೂ ಸೀರಿಯಲ್ಸ್ ಏನೆಲ್ಲ ಬರ್ತಿದೆ ಅದರಲ್ಲೂ ಚೆನ್ನಾಗಿರೋದು ಕಾಸ್ಟ್ಯೂಮ್ ಆಯ್ದುಕೊಂಡು ನೀವು ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಅನಿಸ್ತು. ನನಗೆ ಏನಂದರೆ, ಆ್ಯಸ್ ಎ ಡಾನ್ಸರ್ ಆಗಿ ಸ್ಟ್ರಾಂಗ್ ಇವತ್ತು ಪರ್ಫಾರ್ಮೆನ್ಸ್ ಕಾಣಲಿಕ್ಕೆ ಸಿಗಲಿಲ್ಲ. ಯಾಕೆಂದರೆ ಬೇರೆ ಕಂಟೆಸ್ಟೆಂಟ್ಸ್ಗೆ ನಾವು ಕಂಪೇರ್ ಮಾಡಿದಾಗ ನಿಮ್ಮ ಪರ್ಫಾರ್ಮೆನ್ಸ್ ವೀಕಾಗಿ ಕಾಣಬಾರ್ದು. ನೀವು ತೊಗೊಂಡ ಸಾಂಗ್ ಆಗಿರ್ಬೋದು, ಸೆಲೆಕ್ಷನ್ ಎಲ್ಲ ಚೆನ್ನಾಗಿತ್ತು. ನಾಗಿನ್ ಈಸ್ ಎ ಗುಡ್ ಸಬ್ಜೆಕ್ಟ್ ಆ್ಯಂಡ್ ಸ್ಟ್ರಾಂಗ್ ಆಗಿ ತೋರಿಸ್ಬೋದು. ಬಟ್ ಇನ್ನೊಂದು ಎಕ್ಸ್ಟ್ರಾ ಆ್ಯಡೆಡ್ ಅಂದರೆ ಎಕ್ಸ್ಪ್ರೆಷನ್ ಬೇಕಿತ್ತು. ನಾಗಿನ್ ಅಂದ ತಕ್ಷಣ ನೀವು ನೋಡಿರ್ಬೋದು, ಶ್ರೀದೇವಿ ಈಸ್ ಮೆಂಟ್ ಫಾರ್ ನಾಗಿನ್ ಕ್ಯಾರೆಕ್ಟರ್ಸ್. ಅಂದರೆ ಅವರನ್ನು ರೆಫರೆನ್ಸ್ ಇಟ್ಕೊಂಡು ಕನ್ನಡದಲ್ಲಿ ಮಾಧವಿ ಅಂತ ಒಬ್ಬರು ಇದ್ದಾರೆ, ಅವರು ಆ ಕ್ಯಾರೆಕ್ಟರ್ ಮಾಡಿದರು. ಸೊ ಇಂಥ ಒಂದು ಲೆಜೆಂಡ್ರಿ ಪರ್ಫಾರ್ಮೆನ್ಸ್ ನಾನು ತೊಗೊಂಡಾಗ ನಿಮ್ಮಲ್ಲಿ ಅಷ್ಟೇ ಶ್ರದ್ಧೆ ಮತ್ತು ಪ್ರಾಕ್ಟೀಸ್ ಬೇಕಾಗುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವು ಬರುವಾಗ ಇದನ್ನು ಮೈಂಡಲ್ಲಿ ಇಟ್ಕೊಂಡು ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಂಡು ಬನ್ನಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೌಜನ್ಯ ಅವರೇ, ಸೂರಜ್ ಸರ್ ಹೇಳಿದರು ಮಾಧವಿ ಇದು ಅಂತೇಳಿ. ಮಂಗಳೂರಲ್ಲಿ ಒಂದು ಸ್ನೇಕ್ ಡ್ಯಾನ್ಸನ್ನು ತಂದು ಒಂದು ಓಲ್ಡ್ ಸಾಂಗ್ ತಾಳೆ ಹೂವ ಪೊದೆಯಿಂದ ಇಡೀ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದವರೇ ಸೂರಜ್ ಸರ್. ಚಾನಲಲ್ಲಿ ಎಂಟೈರ್ ಕ್ರೌಡ್ ಆಗಲಿ, ನಾನು ಈಗಲೂ ನನಗೆ ಆ ಪರ್ಫಾರ್ಮೆನ್ಸ್ ನೋಡುವಾಗ ಗೂಸ್ ಬಂಪ್ಸ್ ಬರ್ತದೆ. ಒಂದು ರಿಯಾಲಿಟಿ ಶೋಸಲ್ಲಿ ಜಡ್ಜ್ ಎದ್ದು ಬಂದು ಕೂಡ ಸ್ಟೇಜಿಗೆ ಬಂದು ಆ ತಾಳೆ ಹೂವು ಪೊದೆಯಿಂದ ಮಾಡಿದ್ದಾರೆ. ದ್ಯಾಟ್ ಈಸ್ ಹೌಸ್ ಅಂತ ಅಷ್ಟು ಚೆನ್ನಾಗಿ ಮಾಡಲಿಕ್ಕೆಲ್ಲ ಅಷ್ಟು ಚೆನ್ನಾಗಿ ಆ ಮಕ್ಕಳು ಮಾಡ್ತಾಯಿದ್ರು. ಅದು ಈಗಲೂ ಆ್ಯಡಿಂಗ್ ಟು ದಿಸ್ ಅಂದರೆ ಹೌದು, ಜೂನಿಯರ್ಸ್ಗೆ ಕಳಿಸಿದ್ದು 64 ಟೈಮ್ಸ್ ಫಸ್ಟ್ ಪ್ರೈಸ್ ಬಂದಿತ್ತು ಈ ಡ್ಯಾನ್ಸಿಗೆ 5 ಇಯರ್ಸಲ್ಲಿ. ಆ್ಯಂಡ್ ನನ್ನ ಭಾಗ್ಯ ಅನ್ಕೋತೀನಿ, ಡಾಕ್ಟರ್ ವಿಷ್ಣುವರ್ಧನ್ ಅವರ ಮುಂದೆನೇ ನಾವು ಒಂದು ಖಾಸಗಿ ಚಾನಲಲ್ಲಿ ಕುಣಿಯೋಣ ಬರದಲ್ಲಿ ವಿಷ್ಣುವರ್ಧನ್ ಮುಂದೆನೇ ನಮಗೆ ಆ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಸಿಕ್ತು. ಆ್ಯಂಡ್ ಆ್ಯಸ್ ಎ ಒಂದು ಒಳ್ಳೆ ಮೆಮರಿ ಅವ್ರು ನನಗೆ ಕ್ಯಾರವ್ಯಾನಿಗೆ ಕರ್ಕೊಂಡೋಗಿ ಊಟ ಕೊಟ್ಟು ಆ್ಯಂಡ್ 25,000 ರೂಪೀಸ್ ಕೊಟ್ಟಿದ್ದರು ಪರ್ಫಾರ್ಮೆನ್ಸ್ ನೋಡಿ. ಸೊ
I have that remember. Just thank you for reminding me that. Thank you. ವಂಡರ್ಫುಲ್ ವಂಡರ್ಫುಲ್, ಥ್ಯಾಂಕ್ ಯು ಸೋ ಮಚ್. ಹಾಗೆಲ್ಲ ಅಂತೆಲ್ಲ ಹಾವುಗಳನ್ನು ಪಳಗಿಸಿದವರು ಇದೊಂದು ಸ್ವಲ್ಪ ಪಾಪ ಹಾವು ಅಂತ ಕಾಣ್ತೀವಿ, ಒಂದು ಸ್ವಲ್ಪ ಜಾಸ್ತಿ ಪಳಗಬೇಕು ಅಂತ. ಬಟ್ ಎನಿವೇಸ್ ವೆಲ್ ಡನ್. ಗೋಯಿಂಗ್ ಟು ಅದ್ವಿತಿ ಶೆಟ್ಟಿ. ಎಂಚ ಫೀಲ್ ಒಂದುಂಡಿರೆಗ್ ಇತ್ತೆ ಬೇಜಾರ? ಇಲ್ಲ ಬೇಜಾರೆಂತ ಇಲ್ಲ, ಇಲ್ಲಿ ಕಲ್ತುಕೊಂಡೇ ಹೋಗ್ತಾ ಇದ್ದೇನೆ ಎಂತೆಲ್ಲ ಮಾಡಬೇಕು. ಐ ಲೈಕ್ ದಿ ಸ್ಪಿರಿಟ್, ಅದು ನಿಮ್ಮಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಾನು ಮಾಡ್ತೀನಿ, ನೆಕ್ಸ್ಟ್ ಟೈಮ್ ನೋಡ್ತಾ ಇರಿ. ವೆರಿ ಗುಡ್, ಕೀಪ್ ಇಟ್ ಅಪ್. ಸ್ವೀಟ್ ಆಗಿತ್ತು ಪರ್ಫಾರ್ಮೆನ್ಸ್. ಐ ಥಿಂಕ್ ಡೀಟೇಲ್ ಆಗಿ ಇಬ್ಬರು ಪ್ರೊಫೆಷ್ನಲ್ ಆಗಿ ಇದನ್ನು ಮಾಡಿದವರೇ ಇಲ್ಲಿದ್ದಾರೆ. ಆಮೇಲೆ ಸರ್ ಬಗ್ಗೆ ಹೇಳೋಕ್ಕಿಲ್ಲ. ಸೊ ನನಗೆ ಸೇಮ್ ಒಪಿನಿಯನ್ ನಂದು ಕೂಡ. ಮೇ ಬಿ ನೀವು ಇನ್ನೂ ನಿಮ್ಮ ಬಾಕ್ಸಿಂದ ಹೊರಗಡೆ ಬಂದಿಲ್ಲ. ಏನಾಗುತ್ತೆ ಅಂದರೆ ಒಬ್ಬೊಬ್ಬರಿಗೆ ಅವರ ಎನರ್ಜಿ ಲೋ ಇರುತ್ತೆ ಆ್ಯಸ್ ಅ ಡಾನ್ಸರ್. ಅದನ್ನು ಹೊರಗಡೆ ತರೋದಕ್ಕೆ ತುಂಬ ಹೆಸಿಟೇಟ್ ಮಾಡ್ತಾರೆ. ಹಿಂಗೆ ಮಾಡಿದ್ರೆ ಜನ ಏನು ಅನ್ಕೋತಾರಪ್ಪ, ನಾನು ಇವಾಗ ಕೈನ ಹಿಂಗೆ ಮಾಡಿದರೆ ಏನಾಗುತ್ತಪ್ಪ ಅನ್ನೋ ಒಂದು ಥಾಟ್ ಇರುತ್ತೆ. ಬಿಕಾಸ್ ನಾನು ಕೂಡ ಹಾಗೆ ಇದ್ದೆ. ಬಟ್ ಯಾವಾಗ ನಾನು ನನ್ನ ಕಂಫರ್ಟ್ ಝೋನಿಂದ ಹೊರಗಡೆ ಬಂದೆ, ಐ ಬಿಕೇಮ್ ಅ ಬೆಟರ್ ಡಾನ್ಸರ್. ಸೊ ನೀವು ಕೂಡ ನೆಕ್ಸ್ಟ್ ಟೈಮಿಂದ ಯಾವುದೇ ಪರ್ಫಾರ್ಮೆನ್ಸ್ ಮಾಡ್ತಿದ್ದೀರ ಅಂದರೆ ಅದು ಸಿಂಪಲ್ ಆಗಿರಲಿ, ಕಾಂಪ್ಲಿಕೇಟೆಡ್ ಆಗಿರಲಿ, ನಿಮ್ಮ ಎನರ್ಜಿಗಿಂತ ಒಂದು 10 ಪಾಲು ಜಾಸ್ತಿ ಎನರ್ಜಿ ಹಾಕಿ ಬಾಡಿ ಲ್ಯಾಂಗ್ವೇಜಲ್ಲಾಗಲಿ ಎಲ್ಲದರಲ್ಲೂ ಎಕ್ಸ್ಪ್ರೆಷನ್ಸ್ ಎವ್ರಿಥಿಂಗ್, ಐ ಥಿಂಕ್ ಡೆಫಿನೆಟ್ಲಿ ಆವಾಗ ಆ ಪರ್ಫಾರ್ಮೆನ್ಸ್ ಸಕ್ಸಸ್ಫುಲ್ ಆಗುತ್ತೆ. ಇಲ್ಲಿವರೆಗೂ ಬಂದಿದ್ದೀರಾ, ಆಲ್ ದಿ ಬೆಸ್ಟ್. ಆ್ಯಂಡ್ ನಿಮ್ಮಲ್ಲಿ ಆ ಡಾನ್ಸಿಂಗ್ ಕಲೆ ಇದ್ದೇ ಇದೆ, ಅದು ಗೊತ್ತಾಯಿತು ನನಗೆ ಕೆಲವೊಂದು ಸ್ಟೆಪ್ಪಲ್ಲಿ ನೀವು ಹಿಂಗೆ ಮಾಡಿದಾಗ ನಿಮ್ಮ ಬಾಡಿ ಲ್ಯಾಂಗ್ವೇಜಲ್ಲಿ. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ಬಿಫೋರ್ ವಿ ಗೋ ಆನ್, ವಿ ಹ್ಯಾವ್ ನೀತಾ ವಿತ್ ಅಸ್. ನಿಮ್ಮ ಅನಿಸಿಕೆ ಪ್ಲೀಸ್. ಹಾಯ್ ಶ್ವೇತಾ. ಹಾಯ್ ಮ್ಯಾಮ್. ಹಾಯ್. ಆ್ಯಕ್ಚುಲಿ ಜಡ್ಜಸ್ ಪನ್ಲಕ ಅಕಲ್ನ ಒಂಜೊಂಜು ಕಮೆಂಟ್ ನೀರು ಬೆಸ್ಟ್ ಅದೆತ್ತೊಂಡ ಇರು ನಿಜವಾದ ಫೈನಲ್ ಬರ್ಪಾರು. ಇರು ಗುಡ್ ಆನ್ಸರ್ ಓಕೆನೆ. ಒವೇನ ಇದು ನೆಗೆಟಿವ್ ಇದೆ ತಂದೆ ಪಾಸಿಟಿವ್ ಆದ ಪೋಲೆ ಶೋರ್. ಓಕೆ, ಆಲ್ ದ ಬೆಸ್ಟ್. ದಟ್ಸ್ ಎ ವಂಡರ್ಫುಲ್ ಟಿಪ್ ಕೊಟ್ಟಿದ್ದಾರೆ. ಸೊ ಎಲ್ಲದನ್ನ ಕಲ್ತ್ಕೊಂಡು ಸ್ಪೆಷಲ್ ಆಗಿ ಬೆಟರ್ ಆಗಿ ಪರ್ಫಾರ್ಮಿಂಗ್ ಮಾಡ್ಲಿಕ್ಕೆ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ವಂಡರ್ಫುಲ್ ವಂಡರ್ಫುಲ್. ನಮ್ಮ ಟಿವಿ ನೋಡ್ತಾ ಇರುವಂತಹ ಪ್ರೀತಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಮ್ಮ ಟಿವಿಲಿ ಪ್ರಸ್ತುತವಾಗುವಂತಹ ಬಹಳ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆನ್ಸ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೂ ಅಮೃತ್ ನೋನಿ. ಈ ಎಲ್ಲ ಡಾನ್ಸ್ಗಳನ್ನು ನೋಡ್ತಾ ನೋಡ್ತಾ ಇನ್ನಷ್ಟು ನೋಡಬೇಕೆನ್ನುವಂಥ ಆಸೆ ನಿಮಗೂ ಇದೆ, ಡಾನ್ಸ್ ತೋರಿಸ್ಬೇಕು ಅನ್ನೋಂಥ ಆಸೆ ನಮಗೂ ಕೂಡ ಇದೆ. ಆದರೆ ಒಂದು ಚಿಕ್ಕ ಬ್ರೇಕ್ ತಗೊಳ್ತೀವಿ. ಎಲ್ಲಿಗೂ ಹೋಗಬೇಡಿ, ರಿಮೋಟ್ ಅಂತೂ ಮುಟ್ಲೇಬೇಡಿ. ಡೋಂಟ್ ಚೇಂಜ್ ದ ಚಾನಲ್, ಟೇಕ್ ಅ ಬ್ರೇಕ್. ವಿರಾಮದ ನಂತರ ಮತ್ತೆ ಸ್ವಾಗತ. ನಮ್ಮ ಟಿವಿಯಲ್ಲಿ ಪ್ರಸ್ತುತವಾಗುವಂತಹ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೂ ಅಮೃತ್ ನೋನಿ. ಈ ಕಾರ್ಯಕ್ರಮದಲ್ಲಿ ಮಮ್ಮೀಸ್ ಬರ್ತಾ ಇದ್ದಾರೆ. ಬೇರೆ ಬೇರೆ ಫಿಲ್ಮ್ನ ಕ್ಯಾರೆಕ್ಟರ್ಸನ್ನು ಹಿಡ್ಕೊಂಡು ಬಾಲಿವುಡ್ ಆಗಲಿ, ಟಾಲಿವುಡ್ ಆಗಲಿ, ಕನ್ನಡ ಇಂಡಸ್ಟ್ರಿ ಆಗಿರಲಿ, ಬೇರೆ ಬೇರೆ ಇಂಡಸ್ಟ್ರಿಯ ಹೀರೋಯಿನ್ಸ್ ಅಥವಾ ಹೀರೋಸ್ನ ಒಂದು ಕ್ಯಾರೆಕ್ಟರ್ನ ತಗೊಂಡು ಬರ್ತಾ ಇದ್ದಾರೆ. ಅವ್ರು ಮಾಡಿದಂಥ ಪರ್ಫಾರ್ಮೆನ್ಸ್ ಖುಷಿಯಾಗಿ ಗೋಲ್ಡನ್ ಬಜರ್ ಬಂದಂಥ ಪರ್ಫಾರ್ಮೆನ್ಸಸ್ ಕೂಡ ಇದೆ. ಆದರೆ ಇದಕ್ಕಿಂತ ಬೆಟರ್ ಮಾಡಬಹುದಿತ್ತು ಅನ್ನುವಂಥ ಕಮೆಂಟನ್ನು ಕೊಟ್ಟದ್ದು ಕೂಡ ಇದೆ. ಸೊ ಇಟ್ಸ್ ಆಲ್ ಅಪ್ ಟು ದ ಜಡ್ಜಸ್. ಮತ್ತೊಮ್ಮೆ ಜಡ್ಜಸನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ನಿಮ್ಗೆಲ್ರಿಗೂ ಮತ್ತೆ ಸ್ವಾಗತ, ಸುಸ್ವಾಗತ. ಮತ್ತೆ ನೆಕ್ಸ್ಟ್ ಬರುವಂತಹ ಕಂಟೆಸ್ಟೆಂಟ್ ನನ್ನ ಫೇವ್ರೆಟ್ ಫಿಲ್ಮ್ ಸ್ಟಾರ್ನ ಒಂದು ಕ್ಯಾರೆಕ್ಟ್ರಲ್ಲಿ ಬರಲಿಕ್ಕಿದ್ದಾರೆ. ನಾನು ಈಗಾಗಲೇ ಹೇಳಿದ ಹಾಗೆ ಬಾಲಿವುಡ್ ಇಂಡಸ್ಟ್ರಿಯಲ್ಲಿ ಅಂದರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ಲೆಜೆಂಡ್ರಿ ಆ್ಯಕ್ಟ್ರೆಸ್. ಅವ್ರು ನಮ್ಮ ಜೊತೆ ಇಲ್ಲದೇ ಇದ್ದರೂ ಕೂಡ ಅವರ ಪ್ರತಿಯೊಂದು ಫಿಲ್ಮ್ ಆಗಲಿ, ಪ್ರತಿಯೊಂದು ಸಾಂಗ್ ಆಗಲಿ ಅದು ಎಲ್ಲರ ಮನಸ್ಸಿನಲ್ಲಿ ಉಳಿಯುವಂಥದ್ದು. ಶ್ರೀದೇವಿ ಅವರ ಕ್ಯಾರೆಕ್ಟರ್ನ ತಗೊಂಡು ಬರ್ತಾ ಇದ್ದಾರೆ ಸುನೀತಾ ಅವರು. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಮಾಡ್ಕೊಳ್ಳೋಣ. ಇನ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6, ಓವರ್ ಟು ಸುನೀತಾ. मेरे हाथों में नौ चूड़ियां हैं, थोड़ा ठहरो सजन मजबूरियां हैं। मेरे हाथों में नौ चूड़ियां हैं, थोड़ा ठहरो सजन
जा वापस तू अपनी बारात मुंडिया मैं नहीं जाना तेरे साथ मुंडिया सताएगा तू सारी रात मुंडिया ले जा वापस तू अपनी बारात मुंडिया मैं नहीं जाना तेरे साथ मुंडिया मेरे सैया किया ये बुरा काम तूने पूरे कागज पे लिख दिया नाम तूने कहीं कभी नहीं छोड़ा मुझे हराम तूने मेरे सैया किया ये बुरा काम तूने मेरे हाथों में नौ चूड़ियां है थोड़ा ठहरो सजन मजबूरियां है मिलन होगा अभी एक रात की दूरियां है मेरे हाथों में नौ चूड़ियां है थोड़ा ठहरो सजन मजबूरियां है ಮತ್ತೆ ಈ ವೇದಿಕೆ ಮೇಲೆ ಶ್ರೀದೇವಿ ಅವರ ಇನ್ನೊಂದು ಸುಂದರವಾದ ಪರ್ಫಾರ್ಮೆನ್ಸ್ ನೋಡುವಂಥ ಒಂದು ಭಾಗ್ಯ ಸಿಕ್ಕಿದೆ. ಸುನೀತಾ ಅವರಿಗೆ ಜೋರಾದ ಚಪ್ಪಾಳೆ ಬರಬೇಕು. ಅದ್ಭುತವಾಗಿ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ಚಾಂದಿನಿ ಅನ್ನುವಂಥ ಸಿನಿಮಾದ ಕ್ಯಾರೆಕ್ಟರ್ನ ಈ ವೇದಿಕೆ ಮೇಲೆ ತಾವು ತೋರಿಸಿದ್ರ. ಓ ಮೇರೆ ಚಾಂದಿನಿ ಅಂತ ಹಾಡಬೇಕು ಅಂತ ಮನಸ್ಸಾಗ್ತಾ ಇದೆ. ಅಲ್ಲಿ ಅದ್ವಿತಿ ಅವ್ರು ಸ್ವಲ್ಪ ಬ್ಯುಸಿ ಆಗಿದ್ದಾರೆ ಅಂತ ಕಾಣಿಸುತ್ತೆ, ಇಲ್ಲದಿದ್ರೆ ನಾನು ಹಾಡ್ತಾ ಇದ್ದೆ. ಬಟ್ ಈಗ ಅದ್ವಿತಿ ಅವ್ರನ್ನ ಬಿಟ್ಟು ನಾನು ಸುನೀತಾ ಅವ್ರದ್ದು ಬರ್ತೀನಿ. ಅದ್ವಿತಿ ಅಂತ ಹೇಳಿದ ತಕ್ಷಣ ಅಲ್ಲಿ ಸೂರಜ್ ಸರ್ ಕಣ್ಣೆತ್ತಿ ಇಲ್ಲಿ ನೋಡ್ತಾರೆ ಅಲ್ವಾ? ಓಕೆ, ಅದಕ್ಕಿಂತ ಮುಂಚೆ ಮೇಡಮ್, ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6ರ ವೇದಿಕೆಯಲ್ಲಿದ್ದೀರಾ. ನಿಮ್ಮ ಮುಖದಲ್ಲಿರೋ ನಗುನ ಕಂಡ್ರೆ ತುಂಬ ತುಂಬ ಖುಷಿಯಲ್ಲಿ ನೀವು ಡಾನ್ಸ್ ಮಾಡಿದ್ದೀರಾ ಅಂತ ಅನಿಸುತ್ತೆ. ಎಂಚಾಂಡ್ ಇರಾಗಿ ಈ ವೇದಿಕೆ ಫಸ್ಟ್ಗೆ ಬರ್ತದೆ ಇರಾಗಿ ಮುಲ್ಪ ನಲಿಪರ್ ಎಂಚಾಂಡ್ ಮಸ್ತ್ 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 ಖುಷಿ ಮಸ್ತ್ ಖುಷಿ ಆಂಡೆ. ಸೊ ಈ ಒಂಜಿ ಡಾನ್ಸ್ ಮಲ್ಪೆರೆ ಪಂಡ ಶ್ರೀದೇವಿಯಿಂದ ಪಂಡಿಪೇಟೆಗೆ ಆರ್ನ ಕ್ಯಾರೆಕ್ಟರ್ನ ಮಲ್ಪೊಡುಂದಾಂಡ ಅತಂದ ಆರ್ನ ಎಕ್ಸ್ಪ್ರೆಷನ್ಸ್ ಪತ್ತೊಂದು ಸ್ಟೇಜಿಗೆ ಬರೋಡುಂದಾಂಡ ಆರ್ ಟು ಇಂಪರ್ಸನೇಟ್ ಶ್ರೀದೇವಿ ಈಸ್ ನಾಟ್ ಅನ್ ಈಸಿ ಜಾಬ್. ಸೊ ಈ ಇಡೀ ಜರ್ನಿ ಇರ್ನ ಪ್ರಾಸೆಸ್ ಎಂಚ ಎತ್ತನ್ ಮಸ್ತ್ ಪಂಡ ಇಂಕ ಅಲ್ಲೇ ಮಸ್ತ್ ಸಲ ಅಂತೂ ಈ ಎಲ್ಲ ಇಂಕ ಎಲ್ಲಿರ್ದಿಂಚ ಅಲ್ಲ ಫೇವ್ರೇಟ್ ಏನು ಪಂಡ ಬಕಲ್ಲ ಆ್ಯಕ್ಟಿಂಗ್ ಎಲ್ಲಿರ್ದಿಂಚಿಲ್ಲ ಸೂಪರ್ಬ್ ಆ್ಯಕ್ಟಿಂಗ್ ಬಕ ಓವರ್ ಆಲ್ ಅಲ್ಲಿ ಪೂರ ಸೂಪರ್ಬ್ ಬೇಲು ಜೋ ಇಂಕ ಅಂಚಲ್ಲ ಮಿಮಿಕ್ರಿ ಒಂತೆ ಮಲ್ಪೊಡಂದಾಪು ಮಿಮಿಕ್ರಿ ಮಲ್ಪೋರ ಇರು ಮಲ್ಪೋರ್ ತೋಜುಂಡು ಹೆಂಗದೆ ಒಂಜಿ ಎಲ್ಲಿಯ ಮಿಮಿಕ್ರಿ ಮಲ್ಪಲೆ ದುಃಖ ದಾಪನಾಗಿತ್ತೆ ಎಂಕಲು ಶ್ರೀದೇವಿನ ಪರ್ಫಾರ್ಮೆನ್ಸ್ ಇರ್ನ ಮುಖಾಂತರ ತೂಯೆ. ಸೊ ಮಿಮಿಕ್ರಿ ಮಲ್ಪೋರುಂದಾಂಡ ವಿ ಆರ್ ವೆರಿ ಹ್ಯಾಪಿ. ಮಲ್ಪಲೆ ಏರಿಯಾ ಆತ್ ಸರ್ತಿ ತೂತಾರ ಇರಪ್ಪ ಗಂಡ ಒಂಜಿ ತಾಟಿ ಬರೋಣ. ಲೆಟ್ಸ್ ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಮಾಡೇ ಮಾಡ್ತಾರೆ ಅವರು. ಹಾತಿ ಔಚ್ಚಿಡೆ ಆಂಡ್ ಮುಗಿಂಡ್ ಬಾರಿ ಕೊಡ್ರಿ ಶ್ರೀದೇವಿ ಮಂತಿನ ಕನೆ ಮಂತಾರೆ ಆರು ದುಂಬು ಪುನಃ ಅಂಚನೆ ಮಂತೊಂದಿತ್ತೆ. ಸೊ ಎಸ್ ಇತ್ತೆ ಈ ವೇದಿಕೆಗೆ ಬರೋಡು ಅನ್ನಾಗ ನೆಕ್ಕೆ ಸಪೋರ್ಟ್ ಇರ್ನ ಫ್ಯಾಮಿಲಿದ ಅವಾರ್ಡ್ ಅತಂಡ ಇರ್ನ ಕೋರಿಯೋಗ್ರಾಫರ್ಸ್ ಅವಾರ್ಡ್ ಸೊಂದು ಎಂಚೋಂಡು ಮಸ್ತ್ ಅಕುಲ್ ಲೆಡ್ಡೆ ಸಪೋರ್ಟ್ ಕೊರಿಯರು ಆಂಡ ಮಸ್ತ್ ಸಪೋರ್ಟ್ ಕೊರಿ ನನ್ನ ಫ್ರೆಂಡ್ಸ್ ನಕುಲ್. ಸೊ ಫ್ರೆಂಡ್ಸ್ ನಕುಲ್ ಮಸ್ತ್ ಸಪೋರ್ಟ್ ಕೊಡ್ತೇರು. ಇರ್ನ ಪ್ರಾಕ್ಟೀಸ್ ಸೆಷನ್ಸ್ ಬರೋ ಒಟ್ಟಿಗೆ ಬೈದೇರು ಇನಿಲ್ಲ ಮುಲ್ಪ ಇರ್ನೊಟ್ಟಿಗೆ ಉಂತುದು ಯಾಕಂದ್ರೆ ಡಾನ್ಸ್ ಆಯ್ಬೇಕ ಒನ್ಸ್ ಮೋರ್ ಒಂದು ಬೊಬ್ಬೆ ಬರೋಕೆ ಒಂದು ಸೋ ಸ್ವೀಟ್. ಸೊ ಅವರ ಆ ಫ್ರೆಂಡ್ಸ್ ಕೂಡ ಜೋಡ್ದು ತಾಟಿ ಬರೋರು. ಆಗಲೇ ಹೇಳಿದೆ ಈ ವೇದಿಕೆಯಲ್ಲಿ ಇಲ್ಲಿ ಡಾನ್ಸ್ ಮಮ್ಮಿ ಡಾನ್ಸ್ ಅಂತ ನಾವು ಹೆಸರಿಟ್ಟರು ಕೂಡ ಮಮ್ಮಿಗಳು ವೇದಿಕೆ ಮೇಲೆ ಬಂದು ಡಾನ್ಸ್ ಮಾಡ್ತಾರೆ. ಆದರೆ ಅವರ ಹಿಂದೆ ಇರುವಂಥ ಇಡೀ ಕುಟುಂಬ ಅವರಿಗೆ ಆ ಸಪೋರ್ಟನ್ನು ಕೊಟ್ಟಿರೋದ್ರಿಂದಾಗಿ ಅವ್ರು ಈ ವೇದಿಕೆ ಮೇಲೆ ಬಂದು ಅವರ ಕನಸನ್ನು ಸಾಕಾರಗೊಳಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ವೆಲ್ಕಮ್ ಟು ದ ಸ್ಟೇಜ್ ಒನ್ಸ್ ಅಗೇನ್. ಬಾರಿ ಪೊರ್ಲು ನಲ್ತಾರೆ ಆಂಡ ಲಾಸ್ಟ್ ಗುಪ್ಪುನು ನಮ್ಮ ತ್ರಿಮೂರ್ತಿ ನಕಲ್ನ ಪಾತ್ರ ಎಂಚೊಂಡೊಂದು ಕೇನ್ನ. ಸೊ ಐ ವಿಲ್ ಗೋ ವಿತ್ ಪ್ರಮೋದ್ ಆಳ್ವ ಸರ್. ನಮ್ಮ ಶ್ರೀದೇವಿ ಸ್ಟೇಜ್ ಡುಲ್ಲೇರ್ ಸರ್ ಎಂಚಾಂಡಿರಾಗಿ ಪರ್ಫಾರ್ಮೆನ್ಸ್. ಹಾಯ್ ಸುನೀತಾ. ಹಾಯ್. ಏತ್ ಸಮಯ ಪ್ರಾಕ್ಟೀಸ್ ತಂದದ್ದು ಸುನೀತಾ? ಹಾರ್ಡ್ಲಿ 1 ವೀಕ್. 1 ವೀಕ್ ದಾನೆ ಅತ್ಲೇಟ್ ಒಂಚೂರು ಬಿಸಿ ಇತ್ತೇಬೇಕಂತ ಹೆಲ್ತ್ದ ಇಶ್ಯೂಸ್ ಇತ್ತೇನಂತೆ. ಓಕೆ ಇತ್ತ ಎವ್ರಿಥಿಂಗ್ ಇಸ್ ಫೈನ್. ಎಸ್ ಫೈನ್. ಏರ್ ಕೊರಿಯೋಗ್ರಫಿ ಮಾಡ್ತೀನಿ ಆರು ಉಷಾ ಪಂಡದು ಆರಿದ ಮುಟ್ಟೆತ್ತೇರು ಅರೆ ಬಕ್ಕ ಕ್ಲಾಸ್ ಸ್ಟಾರ್ಟ್ ಆಪುನಂಚೆ ಪೋಯಿರಾರು ಒಲ್ಪದಾರು ಸುನೀತಾ ಆರು ಒಲ್ಪ ಕಳ್ ಫಿಟ್ಟೆಡ್ ಆರು ವರ್ಕ್ ಮಲ್ತೊಂದುಲ್ಲೆ ಡಾನ್ಸ್
ಕಲ್ಪೊಂದಿಲ್ಲ. ಓಕೆ ಫೈನ್. ಸುನೀತಾ ಇನ್ನ ಡಾನ್ಸ್ದ ಬಗ್ಗೆ ಬನ್ಪೆ ಒಂಜಿ ಸೆಲೆಬ್ರಿಟಿನ ಪರ್ಫಾರ್ಮೆನ್ಸ್ ತೂಯಿನಂಚೆ ನಾನಿಂಗ್ ಏತು ಪೊರ್ಲು ತೋಜೊಂದಿಲ್ಲಾರ ಪಂಡ ಇರೇಗ ಅವನ್ ಎಫರ್ಟ್ಲೆಸ್ ಪನ್ಪೆರತೆ ಪರ್ಫಾರ್ಮೆನ್ಸ್ ಈ ರೇಖಾ ಪೂರ ಖಾಲಿ ಒಂಜಿ 2-3 ಸ್ಟೆಪ್ ಮಲ್ತಂಡ ಯಾವ ಅವು ಕೆಲವುದಕ್ಕೂ ಜೂವ ಬಿಡ್ದು ಇಡೀ ಎಂಟೈರ್ ಎನರ್ಜಿ ಪೂರ ಪಾರ್ದು ಮಲ್ಪೇರು ಆ್ಯಂಡ್ ದಿಸ್ ವಾಸ್ ಬೆಸ್ಟ್ ಯಾಮನ್ಪ ದಯ ಗೊತ್ತುಂಡೆ ಎಕ್ಸ್ಪ್ರೆಷನ್ ಈ ಎಂಟೈರ್ ಡಾನ್ಸ್ನ ಅಕಾರ್ಡಿಂಗ್ ಟು ದ ವರ್ಡ್ಸ್ ಆ ಲಿರಿಕ್ಸ್ ಇತ್ತಿನತೆ ಆ ಒಂಜಿ ಸೆಕೆಂಡ್ ವರ್ಡ್ ಪನ್ಬಿಡು ಸಯ್ಯಾಕಿ ಕತ್ತಾಯ ಅವು ಪೂರ ನೈನ್ ಪೂರ ಏತು ಎಲ್ಲೆಲ್ಲ ನಟ್ಕಟ್ ಅಂದು ಪೂರ ತುದೀರು ಏತು ಶೋಕ್ ಪ್ರೆಸೆಂಟ್ ಮಲ್ತಾರೆ ಗ್ರೇಸ್ ಬೊಕ್ಕ ಎಕ್ಸ್ಪ್ರೆಷನ್ ದಾಲ ಮಲ್ಪೊಲಿ ಬಂದು ಇರ್ತೋಷ್ಪ್ಯಾರ. ಓಕೆ ಸೊ ಕಾನ್ಸೆಪ್ಟ್ ಎಸ್ ಕಾನ್ಸೆಪ್ಟ್ ಕೊಡ್ತೀನಿ ಎಂಕ್ಲಿಗೆ ಆ ಚಾಂದಿನಿದ ಕ್ಯಾರೆಕ್ಟರ್ ಒಂಚೂರು ಇಂಪ್ರೂವೈಸ್ ಬೋಡಿತ್ತು ಎಂಕ್ಲಿಗೆ ಆ ಚಾಂದಿನ ಎಂಟ್ರಿ ಅವಾರ್ಡ್ ರಡ್ಡು ಜನ ಅಲ್ಲಿನ ಯುನೋ ಲವ್ ಮಲ್ಪೇರು ವಿನೋದ್ ಖನ್ನಾ ಬಕ್ಕ ರಿಷಿ ಕಪೂರ್ ಐದು ಬಕ್ಕ ರಿಷಿ ಕಪೂರ್ನ ಕಾರ್ ಅವು ಎಂಟೈರ್ ಒಂಜಿ ಸ್ಟೋರಿ ಉಂಡು ಎಂಕ್ಲ ಅವು ಒಂಜಿ ಇಮ್ಯಾಜಿನ್ ಮಲ್ತೊಂದಿತ್ತ ಐನ ಇರು ಎಂಟೈರ್ ಆ ಸ್ಟೋರಿ ಇರು ಮಲ್ಪರನ್ ಬಟ್ ಇರು ಡಾನ್ಸ್ಡ್ ಹಾಕದ್ ಪಾಡ್ಯಾರ ಒಂಜಿ. ಓಕೆ ಬಾರಿ ಪೊರ್ಲು ತೋಜೊಂದುಲ್ಲಾರು ಏನ ಹಸ್ಬೆಂಡ್ ಬೈದಾರ ಓಕೆ ಓಲ್ ಬಿಸಿ ಇಲ್ಲಾರು ವರ್ಕ್ ಡೇ ಸರ್ ಅಂಚತ್ತೆ ಆರ್ ಈತ ನಲಿಪೋಡು ಒಂದಾಂಡ ಆರ್ ಬಿಸಿ ಉಪ್ಪೋಡ ಆವಡತೆ ದೇ ಬಂದಾಗ ಆರ್ ಬೆಂದು ಬೊಕ್ಕ ಪೂರ ಮೆರೆನ್ ಸಪೋರ್ಟ್ ಮಲ್ತದ ಮೆರೆನ್ ಡಾನ್ಸ್ ಕಡಪೋಡತ್ತೆ ಯಾರು ಸೊ ದಟ್ ಇಸ್ ವೈ ಅದೇ ಆರ್ ನನ್ನ ನೆಕ್ಸ್ಟ್ ಎಪಿಸೋಡ್ ಆರೆಲ್ಲ ತೊಂಬರ್ಪೇಂಕು. ಓಕೆ ಮಲ್ಲೇಜ್ ಅರೆ ನಾತ್ಲ ಬಿಸಿ ಉಪ್ಪಾರ ಬಿಡೊಚ್ಚಿ ಪರ್ಫಾರ್ಮೆನ್ಸ್ ಉಪ್ಪುನ ಬತ್ತ ತೂಯರ ಬಂದೆ. ಓಕೆ ಆಲ್ ದ ಬೆಸ್ಟ್ ನಲ್ಲ ಬೆಸ್ಟ್ ಕೊರಡೆ. ಓಕೆ ಗಾಡ್ ಬ್ಲೆಸ್ ಯು. ಅರ್ನ ಎಕ್ಸ್ಪ್ರೆಷನ್ ಬಗ್ಗೆ ಪಾತಿರ ತೂಯರಂದಾಂಡ ಆರ್ ಅವೇ ಸ್ಮೈಲ್ ಉಳ್ಳೇರು ದಾದ ಎತ್ತನಲ್ಲ ಆ ಸ್ಮೈಲ್ ಒಂಜಿ ಕಡಿಮೆ ಆಪುಜಿ ಜಾಸ್ತಿ ಆಪುಣೆ ವಿನಃ ಕಡಿಮೆ ಆವಂದಿಜ್ಜಿ ಸೊ ಆಲ್ವೇಸ್ ಸ್ಮೈಲಿಂಗ್ ಎವರ್ ಸ್ಮೈಲಿಂಗ್ ನಮ್ಮ ಅದೇ. ಓಕೆ ಸೊ ಐ ವಿಲ್ ಮೂವ್ ಟು ಅದ್ವಿತಿ ಶೆಟ್ಟಿ ಎಂಚಾಂಡ್ ನಮ್ಮ ಶ್ರೀದೇವಿನ ಪರ್ಫಾರ್ಮೆನ್ಸ್ ಸುನೀತಾ ಮೇಡಮ್ನ ಪರ್ಫಾರ್ಮೆನ್ಸ್. ಹಾಯ್ ಸುನೀತಾ. ಹಾಯ್. ಫಸ್ಟ್ ಕಾಂಪ್ಲಿಮೆಂಟ್ ಆದ ಪಂಡ ಇರು ಮಸ್ತ್ ಪೊರ್ಲು ತೋಜೊಂದುಲ್ಲಾರ ಇರೇನು ತೂ ಒಂದೇ ಉಪ್ಗಾನ ಒಂದುಂಡು ದಾದ ಅನ್ಸುನಿ. ಥ್ಯಾಂಕ್ ಯು ಮ್ಯಾಮ್. ನಿಜಾಟ್ಲ ನೋ ಲೈಸ್ ಬಟ್ ಇಲ್ಲಿ ಪೋದು ದೃಷ್ಟಿ ತೆಪ್ಲೆ ಆತ್ ಬ್ಯೂಟಿಫುಲ್ ತೋಜೊಂದುಲ್ಲಾರು ಈ ಎಂಟೈರ್ ಇನ್ನ ಅಟೈರ್ ಉಂಡತೆ ಅವು ಇರೆಗೆ ಮಂದಿಲಕೊಂಡು ಪರ್ಫೆಕ್ಟ್ ಟಾಪ್ ಟು ಬಾಟಮ್ ಲೈಕ್ ಅಲ್ಲಿ ಮುಲ್ಪಟ್ ಕುಲ್ದು ಎಂಕುಲು ಇರೇನು ತೂನಾಗೊಂಡತೆ ಈ ಯು ಆರ್ ಜಸ್ಟ್ ಸ್ಟ್ಯಾಂಡಿಂಗ್ ಔಟ್. ಫಸ್ಟ್ ಐನ್ ಹೆಂಗೆ ಪನೇರೆ ಇಷ್ಟ ಇತ್ತು ಆ್ಯಂಡ್ ಕಮಿಂಗ್ ಟು ಯುವರ್ ಡಾನ್ಸ್ ಒಂಜಿ ಈಸ್ಡ್ ಒಂಜಿ ಮಸ್ತ್ ಎಂಜಾಯ್ ಮಂತ ಅಂದ್ರೆ ಪಂಡ ಇರೆಗ ಆ ಒಂಜಿ ಫೀಲ್ ಇತ್ತುಂಡು ಓ ಯಾನ್ ಇಂಚ ಮನ್ಪೊಡು ಯಾನ್ ಇಂಚ ಮನ್ಪೆ ಅಂದ್ ಆ ಸ್ಮೈಲಿಂಗ್ ಅವಡು ಎಕ್ಸ್ಪ್ರೆಷನ್ ಬಾಡಿ ಲ್ಯಾಂಗ್ವೇಜ್ ಮಸ್ತ್ ಪೊರ್ಲು ಮಂತರು. ಐ ಥಿಂಕ್ ಫಾರ್ ದ ನೆಕ್ಸ್ಟ್ ರೌಂಡ್ ಇರೋಂಜಿ ನನ್ನಲ್ಲ ಒಂಜಿ ಲೆವೆಲ್ ಜೋಶ್ ಇತ್ತಿನ ಅಂಚಿನ ಸಾಂಗ್ ದೆತ್ತೊಂದು ಮನ್ಪೊಡು ಸೊ ದಟ್ ವಿ ಸಿ ವರ್ಸಿಟೈಲಿಟಿ ಉಲೈಡಿತ್ತಿನ ಆ್ಯಂಡ್ ಓಕೆ ಥ್ಯಾಂಕ್ ಯು ಮ್ಯಾಮ್. ಆರ್ ಪೊರ್ಲು ಡೇ ಕಳೆದ್ಬೋದಿರತ್ತೆ ಸೊ ಹಸ್ಬೆಂಡ್ ಇದನ್ನ ಅನ್ನ ಬೇಲೆ ಪುರ ಮುಗಿತದೆ ಇಲ್ಲ ಬತ್ತಿ ಬೇಕು ಒಂಜಿ ದೃಷ್ಟಿ ದೆಪ್ಪರೆ ಪನ್ಲೆ ಎರಡ ದೆಪ್ಪನ್ನಾಗ ಪೂರ ಎಲ್ಲ ಅವೇದ ಬಗ್ಗೆನೇ ಪಾತ್ರೊಂದುಲ್ಲೇರಿ. ಸೊ ವಿಲ್ ಮೂವ್ ಟು ಸೂರಜ್ ಸರ್ ಎಂಚಾಂಡ್ ನಮ್ಮ ಪರ್ಫಾರ್ಮೆನ್ಸ್. ಹಾಯ್ ಸುನೀತಾ. ಹಾಯ್ ಸರ್. ಏನು ದಾದಪ್ಪಂದ್ರೆ ಇಷ್ಟಪಡ ಪಂಡ ಎಂಗೆ ಗೊತ್ತಿಜ್ಜಿ ಎಂಗೆ ಈ ರೈಟ್ಸ್ ಉಂಡಂದು ಬಟ್ 90% ಆಫ್ ಯುವರ್ ಎಕ್ಸ್ಪ್ರೆಷನ್ ಮ್ಯಾಚ್ಡ್ ವಿತ್ ಶ್ರೀದೇವಿ ಮೇಡಮ್. ಥ್ಯಾಂಕ್ ಯು ಸರ್. ಐ ಥಿಂಕ್ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ಸ್ ಜೋರಾದ ಚಪ್ಪಾಳೆ ಬರಲೇಬೇಕು ಬಿಕಾಸ್ ಯಾನ ಆತು ಮಲ್ಲ ಜನ ಆತು ಬಟ್ ಐ ಫೆಲ್ಟ್ ಆ್ಯಸ್ ಆ್ಯನ್ ಆಡಿಯನ್ಸ್ ಜಡ್ಜ್ ಆರ್ ದ ಡಿಫ್ರೆಂಟ್ ಆ್ಯಸ್ ಆ್ಯನ್ ಆಡಿಯನ್ಸ್ ಐ ಫೆಲ್ಟ್ ಯು ಆರ್ ಮ್ಯಾಚಿಂಗ್ ಆಲ್ಮೋಸ್ಟ್ ವಿತ್ ದ ಎಕ್ಸ್ಪ್ರೆಷನ್ ಟು ಹರ್ ಆ್ಯಂಡ್ ಯಾನೊಂದು ದಾದ ಪಂಡ ಇಂಚಿನ ಕೊರಿಯೋಗ್ರಫಿ ಎಂಕುಲು ಇಂಡಸ್ಟ್ರಿ ತೂತ್ನೆ ಸರೋಜ್ ಖಾನ್ ಮೇಡಮ್ ಇಡ್ದು ಸೊ ಎಂಕೋಲ ಸರೋಜ್ ಖಾನ್ಲ ನೆನಪಾಯಿರಿ ಇರು ಪರ್ಫಾರ್ಮೆನ್ಸ್ ಮಂತ್ನಾಗ ದಟ್ ಈಸ್ ಆಲ್ಸೋ ಯು ಮೇಡ್ ಅಸ್ ಟು ರಿಮೆಂಬರ್ ಸಚ್ ಎ ಲೆಜೆಂಡ್ರಿ ಕೊರಿಯೋಗ್ರಾಫರ್ ಆ್ಯಂಡ್ ನನ್ನ ಒಂಜಿ ಆ್ಯಡಿಂಗ್ ದಾದ ಪಂಡ ಇತ್ತ ಕಂಟೆಂಪ್ರರಿ ಪರ್ಫಾರ್ಮೆನ್ಸಸ್ ಅಕ್ರೋಬ್ಯಾಟಿಕ್ಸ್ ಮಿಕ್ಸ್ ಮಂತದ್ದು ಎಂಕುಲು ಓಲ ಈ ಟೈಪ್ ದ ಡ್ಯಾನ್ಸನ್ನು ಮರೆತು ಬಿಡೊಂದುಲ್ಲ ಇಂದುವೇ ಡ್ಯಾನ್ಸ್ ಸ್ಟಾರ್ಟಿಂಗ್ ಇತ್ತೀನಿ ಒಂದಕ್ಕೆ ಪೂರ ಆ್ಯಡ್ ಮಂತ ಬತ್ತದ ಡ್ಯಾನ್ಸ್ ಕೊಂಚ ಬೇತೇನೆ ಫೇಸ್ ಕೊರಿಯರ್ ಬಟ್ ಇನಿ ಇಂಚಿಂದ ಪರ್ಫಾರ್ಮೆನ್ಸ್ ಕೊಡದೆ ಅಕುಲ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ಸ್ ಬರೋದೇ ಇದೆ ರೀ ಅಂಚಿಂದ ಆ್ಯಕ್ಟ್ರೆಸ್ ನಕುಲ್ ಸೊ ಡೆಫಿನೆಟ್ಲಿ ವಿ ಶುಡ್ ರೆಸ್ಪೆಕ್ಟ್ ದಿಸ್ ಟೈಪ್ ಆಫ್ ಡ್ಯಾನ್ಸ್ ಆಲ್ಸೋ ಅಂದ್ ಎನ್ನೊಂಚು ಒಪಿನಿಯನ್ ಅಂಚ ಸೊ ಡೆಫಿನೆಟ್ಲಿ we respect this kind of performance in Dance Mummy Dance. Definitely it was a great performance by you today. Thank you, sir. Thank you. Okay. And yandada panpa panda yenk in a dance costume expression everything was perfect.
ಮೋರ್ ಆಫ್ ಸ್ಟೇಜ್ ಯೂಸೇಜ್ ಬಗ್ಗೆ ನೆಕ್ಸ್ಟ್ ಥಿಂಕ್ ಮನ್ಪ್ಲೆ ಒಂಥ ಚಾಲೆಂಜಿಂಗ್ ಸ್ಟೆಪ್ಸನ್ನ ಬರೋಡು ದಪಂಡ ಸಿನ್ಸ್ ಇಟ್ಸ್ ಎ ಕಾಂಪಿಟೇಷನ್ ವಿ ವಿಲ್ definitely compare you with other competitors, so definitely ಆ ಬಗ್ಗೆ ವರ್ಕ್ ಮನ್ಪ್ಲೆ. ಅದರ್ವೈಸ್ ಆಸ್ ಎ ಕ್ಯಾರೆಕ್ಟರ್ ಆಫ್ ಚಾಂದಿನಿ ದಿಸ್ ವಾಸ್ ಅನ್ ಗುಡ್ ಪರ್ಫಾರ್ಮೆನ್ಸ್ ಆ್ಯಂಡ್ ಬಟ್ ಹೆಂಗೆ ಕೋಲ ಚಾಂದಿನಿದ ಥ್ರೂ ಔಟ್ ಆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಬೋರ್ಡ್ ಇತ್ತಿನ ಒನ್ ಆಫ್ ದ ಫೇವ್ರೆಟ್ ಸಾಂಗ್ ಓ ಮೇರಿ ಚಾಂದಿನಿ ಅವು ಸಾಂಗ್ಲ ಬೋರ್ಡ್ ಇತ್ತಿನ ಅಂದು ಹೆಂಗೆ ಅನಿಸಿದ ಆ ಸಾಂಗ್ಸ್ ಪೂರ ಬೈದನ್ನ ನಲ್ಲ ವರ್ಸಿಟಾಲಿಟಿ ಇರ್ನ ಪರ್ಫಾರ್ಮೆನ್ಸ್ ಇಡ್ ಬೈದು. ಅದರ್ ದೆನ್ ಗುಡ್ ಪರ್ಫಾರ್ಮೆನ್ಸ್, ಆಲ್ ದ ಬೆಸ್ಟ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸೂರಜ್ ಸರ್. ಅಂಚನೆ ನೀತಾ ಮೇಡಮ್ ಎಂಕಲ್ನೊಟ್ಟಿಗುಲ್ಲರು. ಸೊ ಈ ಪರ್ಫಾರ್ಮೆನ್ಸ್ ಏನು ಚಾಂಡಿರೆ? ಹಾಯ್ ಸುನೀತಾ. ಹಾಯ್. ಇರೇನು ತೂನಾಗ ಖುಷ್ಬು ಮ್ಯಾಮ್ ಅಂತೂ ಇಲ್ಲಾಗನ ಉಂಡು ಅಂಜದ ಗಂಡದ ಖುಷ್ಬು ಮ್ಯಾಮ್ ಉಳ್ಳರ್ತೆ ಇರೇನು ಅಂಚೆನಲ್ಲರಿ ಇರ್ತೂರೆ. ಈ ಸ್ಟೇಜಿಗೆ ಮೆರ್ನ ದೆಸ್ ಹಿಡ್ದವರ ಶ್ರೀದೇವಿ ಬತ್ತದಾಂಡು, ಹಿಡ್ದು ಬೊಕ್ಕ ಸರೋಜ್ ಖಾನ್ ಬತ್ತದಾಂಡು, ಇತ್ತೆ ಖುಷ್ಬು ಬತ್ತದಾಂಡು. ಈ ಯಾರು ಅಂಚನೆ ಉಳ್ಳೇರು ಮೆರ್ಲಕನೆ ಉಪ್ಪೇರ್ತು ಅರೆ ಬೊಲ್ದು ಈ ಪೊರ್ಲು ಇಂಚನೆ ಉಳ್ಳೇರು ಎಪ್ಪತ್ತುಂಡಲ್ಲ ಸ್ಮೈಲ್ ಡೇ ಉಪ್ಪೇರು ಆ್ಯಕ್ಚುಲಿ ಎಂಕ್ಲು ಅರ್ನೊಟ್ಟಿಗೆ ವರ್ಕ್ ಮಲ್ಪನಾಗ ಅರ್ನ ಆಪಲ ಸ್ಮೈಲಿ ಆಪಲ್ ಇಂಚನೆ ಉಪ್ಪಿರಾರು ಎನರ್ಜಿ ಅದು ಈನ ಇಂಚನೆ ಉಪ್ಪೇರು ಆ್ಯಕ್ಚುಲಿ ಇರೇನು ತೂನಾಗ ಅರೇನು ತೂಯಿಲ್ಲ ಕಾಪನು ಡ್ಯಾನ್ಸ್ ವೈಸ್ ನೈಸ್ ಇರ್ನ ನನ್ನೆಲ್ಲ ಇಂಪ್ರೂವ್ಮೆಂಟ್ ಆವಡಿರಿ ನಂಚೂರು ಅವಂಚೂರು ಕರೆಕ್ಷನ್ ತೂದು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಸೊ ಈದ್ ಪೂರ ಪಂಡಿ ಬೊಕ್ಕ ಪ್ರಮೋದ್ ಸರ್ ಒಂಜಿ ರಿಕ್ವೆಸ್ಟ್, ನೆಕ್ಸ್ಟ್ ಶೋ ಕಾನಾಗ ನೆಕ್ಸ್ಟ್ ಎಪಿಸೋಡ್ ಕಾನಾಗ ಇನ್ನು ಹಸ್ಬೆಂಡ್ನಲ್ಲೇ ತೊಂಬರೋಡು ಒಂದು ಇದು ಮಾತ್ರ ಕಾಂಪ್ಲಿಮೆಂಟ್ ಕೇನಿ ಬೊಕ್ಕಿತ್ತು ಯಾರು ಗ್ಯಾರಂಟಿ ಬಂದೆ ಬರ್ಪೇರೆ ಎಲ್ಲ ಅಂಚಿ ಆರು ಏತ್ ಬಿಸಿ ಇತ್ತನಲ್ಲ ಅವರ ಬರ್ರೆ ಪನ್ಲೆ ಅರನ್ ಎದುರು ಕುಲ್ರೆ ಪನ್ಲೆ ಆರು ಡಾನ್ಸ್ ತೂದು ಅರೆಗೆ ಅರ್ನ ಒಪಿನಿಯನ್ ಕೇನೋಡು ಎಂಕ್ಲೆಗ್ ಇರೇನು ತೂಯಿಲ್ಲ ಕಾಂಡು ಅದೇ ಸರ್. ಸೊ ಮೇಡಮ್ಗೆ ಒಂಜಿ ಜೋರ್ದ ತಾಟಿ ಬರೋಡು ಬಿಗ್ ರೌಂಡ್ ಆಫ್ ಅಪ್ಲಾಸ್. ಅಂಚನೆ ನೆಕ್ಸ್ಟ್ ಗಿರ್ನ ಜರ್ನಿ ಇಂಚನೆ ಪಾಡು ಈ ಎವರ್ ಸ್ಮೈಲಿಂಗ್ ಫೇಸ್ ದಾದೊಂಡ ಒಂದು ಈ ವೇದಿಕೆಗೆ ಬರ್ತದ್ದು ಕುಡೊಂಜಾತ್ ತೆಲಿಕೆ ನೆಂಕ್ಲ ನೋಡ್ಪುಟ್ಟ ಅವಳು ನೆಂಕ್ಲ ಇಡಕ್ಕೆ ಒಂದಿಲ್ಲ. ಥ್ಯಾಂಕ್ ಯು ಒನ್ಸ್ ಅಗೇನ್. ಜೋರಾದ ಚಪ್ಪಾಳೆ ಬರಬೇಕು ಸುನೀತಾ ಅವರಿಗೆ. ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಆದರೆ ಇದು ಬರೀ ಈ ಎಪಿಸೋಡ್ ಮುಗೀತಾ ಇರೋದು. ಇನ್ನು ಮುಂದಿನ ಎಪಿಸೋಡ್ನಲ್ಲಿ ದೇರ್ ವಿಲ್ ಬಿ ಮಚ್ ಮೋರ್ ಆ್ಯಕ್ಷನ್, ಇನ್ನಷ್ಟು ಕ್ಯಾರೆಕ್ಟರ್ಗಳು, ಇನ್ನಷ್ಟು ಹುಮ್ಮಸ್ಸು, ಇನ್ನಷ್ಟು ಹುರುಪಿನೊಂದಿಗೆ ಎಲ್ಲ ಮಮ್ಮಿಗಳು ವೇದಿಕೆ ಮೇಲೆ ಬರ್ತಾರೆ. ಆದರೆ ಅದಕ್ಕೆ ನೀವು ಮುಂದಿನ ಎಪಿಸೋಡ್ ತನಕ ಕಾಯಬೇಕು. ದಿಸ್ ಇಸ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6. Dance, mommy, dance. Dance, mommy, dance. This program is brought to you by Sun Premium Refined Sunflower Oil. Powered by Citadel Developers and Amrit Noni. ಆರೋಗ್ಯದ ಭರವಸೆ. Co-sponsored by ಜನಪ್ರಿಯ ರೈಸ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಆಭರಣ ಟೈಮ್ಲೆಸ್ ಜ್ಯುವೆಲರಿ ಬ್ಯಾಂಗ್ಳೂರ್, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಮೆಕ್ಕಾಯ್, a promise of happiness, ಮಾನಸ ಅಮ್ಯೂಸ್ಮೆಂಟ್ ಪಾರ್ಕ್, KT ಸ್ಪೆಷಾಲಿಟಿ, ಭಾರ್ಗವ್ ಎಂಟರ್ಪ್ರೈಸಸ್, ದ ರೇಮಂಡ್ ಶಾಪ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ಬರ್ತ್ ಬಿಯಾಂಡ್, ಯೂನಿಟಿ ಹಾಸ್ಪಿಟಲ್, ಬೇಬಿ ಕಾಪ್ ಪ್ರವಾಹಿ ಕ್ವಾಡ್, ಮೇಕಪ್ ಪಾರ್ಟ್ನರ್ B+, ವಾರ್ಡ್ರೋಬ್ ಪಾರ್ಟ್ನರ್, ಕಾಸ್ಟ್ಯೂಮ್ ಕಾಟೇಜ್.